ಪಾರಿವಾಳ ಬಂದರು. ಹಾಯ್ ಪಾರಿವಾಳ ವೆಲ್ಕಮ್. ಉಡುಪಿ ಸಿಸ್ ಹಾಯ್ ಉಡುಪಿ ಸಿಸ್ ವೆಲ್ಕಮ್. ಕಾಫಿ ಆಯಿತಾ ಪಾರಿವಾಳ? ಕಾಫಿ ಆಯಿತಾ ಉಡುಪಿ ಸಿಸ್? ಉಡುಪಿ ಸಿಸ್ ಚಾ ಪರಿಯರೇ ದಾ ತಿಂಡಿ. ಪಾರಿವಾಳ ಕಾಫಿ ಆಯಿತಾ? ತಿಂಡಿ ಚಿತ್ರಾನ್ನ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಪ್ಪ ಹಿರೇಗೆ ಸಿಸ್ ಅಪ್ಪ 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 ಕಾಫಿ ಆಗಿಲ್ಲ ಅಂತ ಹೇಳಿ. ಏನು ಇಷ್ಟು ಲೇಟ್ ಪಾರಿವಾಳ ಕಾಫಿ ಆಗಲಿಲ್ಲ? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ಅನು ಹಾಯ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ. ಸೂಪರಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಪಾರಿವಾಳ. ಥ್ಯಾಂಕ್ ಯು ಸೋ ಮಚ್ ಪಾರಿವಾಳ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಉಡುಪಿ ಸಿಸ್ ತ್ರಿಶೂಲ ಉಂಡ ದುರ್ಗ ಸಿಸ್. ಹಾಂ ತ್ರಿಶೂಲ ಉಂಡು ಇನಿ ತ್ರಿಶೂಲನೇ ದಿವ್ಯಾರ ಪುರ್ಸೊತ್ತಿಜ್ಜಿ ಅದೇ ಓಲ ದಿವ್ಯಾರ ಪುರ್ಸೊತ್ತಾಯಿಜ್ಜಿ ನೀ ಲೇಟ್ ಆಳತೆ ಇನ್ನು ಲೈವ್ಗೆ ಬಂದಾಗನೇ ಲೇಟ್ ಆಳ. ಕಪ್ಪು ಸಿಸ್ ಬಂದರು. ಹಾಯ್ ಕಪ್ಪು ಸಿಸ್ ವೆಲ್ಕಮ್ ವೆಲ್ಕಮ್. ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ತಿಂಡಿ ಆಗಿಲ್ಲ ನಾನು ಮಾಡಬೇಕು ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ ಪಾರಿವಾಳ. ಕೃಷ್ಣ ಸಿಸ್ ವೆಲ್ಕಮ್. ಕೃಷ್ಣ ಸಿಸ್ ಚಾ ಪರಿಯರೇ ದಾ ತಿಂದರೆ ಇನ್ನು ಲೇಟ್ ಮಾರ್ರೆ ಇನ್ನು ಲೇಟ್ ಆಗ. ನಂದು ತಿಂಡಿ ಆಗಿಲ್ಲ, ತಿಂಡಿ ಚಿತ್ರಾನ್ನ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಸಿದ್ದು ಕನಮೇಶ್ವರ್ ಅವ್ರು ಬಂದರು. ಹಾಯ್ ಸಿದ್ದು ಅವರೇ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿ ಆಯಿತಾ ಸಿದ್ದು ಅವರೇ. ಶ್ರೀನು ಅವ್ರು ಬಂದರು. ಹಾಯ್ ಶ್ರೀನು ಗುಡ್ ಮಾರ್ನಿಂಗ್ ಶ್ರೀನು ವೆಲ್ಕಮ್. ಲೈಕ್ ಥ್ಯಾಂಕ್ ಯು ಶ್ರೀನು ಥ್ಯಾಂಕ್ ಯು ಸೋ ಮಚ್. ಪಾರಿವಾಳ ಅಂತ ಕರೀತಾ ಇದ್ದಾರೆ ಕಪ್ಪು ಸಿಸ್. ಪ್ರಸಾದ್ ಅವರು ಬಂದರು. ಹಾಯ್ ಪ್ರಸಾದ್ ಅನ್ನ ವೆಲ್ಕಮ್ ವೆಲ್ಕಮ್ ಪ್ರಸಾದ್ ಅನ್ನ. ಚಾ ಪರಿಯರೆ ಪ್ರಸಾದ್ ಅನ್ನ. ಶ್ರೀನು ಅವರೇ ಕಾಫಿ ಆಯಿತಾ? ಸಿದ್ದು ಅವರೇ ಕಾಫಿ ಆಯಿತಾ ನಿಮ್ಮದು? ಕಪ್ಪು ಹಾಯ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಪ್ರಸಾದನ್ನ ಚಾಕ್ಲೇಟ್ ಕೊರೋದಿಲ್ಲ ಕಾಳೆ. ಥ್ಯಾಂಕ್ ಯು ಪ್ರಸಾದನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಡುಪಿ ಸಿಸ್ ಪ್ರಸಾದ್ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದನ ದಾದ ತಿಂಡಿಯೇ ಸ್ಪೆಷಲ್ ಮಸಾಲೆ ದೋಸೆನಾ? ಐಸ್ ಕ್ರೀಮ್ಲ ಬರೋದುಂಟು ಮಾರೆ ಕಾಳೆಯಲ್ಲಿ. ಪ್ರಸಾದ್ ನಮಸ್ಕಾರ, ತುಂಬ ಬ್ಯುಸಿಯಾ ಅಂತ ಕೇಳ್ತಾ ಇದ್ದಾರೆ ಪಾರಿವಾಳ. ಹಾಯ್ ಹನು ಸಿಸ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನ. ಮೈ ಕಾಫಿ ಕಂಪ್ಲೀಟ್. ಓಕೆ ಶ್ರೀನು ಸಿಸ್ ಥ್ಯಾಂಕ್ ಯು ಸೋ ಮಚ್. ಟಿಫಿನ್ ಏನು ಶ್ರೀನು ಸಿಸ್ ಟಿಫಿನ್? ಹಾಂ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ನಾನು ಕಪ್ಪು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಪ್ಪು ಸಿಸ್ ಥ್ಯಾಂಕ್ ಯು ಸೋ ಮಚ್. ದಾದ ತಿಂಡ್ರಿ ಕಪ್ಪು ಸಿಸ್? ತಿಂಡಿ ಆಯ್ತಾ ಪ್ರಸನ್ನ ಅಂತ ಕೇಳ್ತಾ ಇದ್ದಾರೆ. ಅಡುಗೆ ಮನೆ ಕೇಳ್ತಾ ಇಂತು ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಬರ್ತೀರಾ? ಹಾಯ್ ರಕ್ಷಸಿಸ್ ವೆಲ್ಕಮ್ ರಕ್ಷಸಿಸ್. ಚಾ ಪರಿಯರೆ ರಕ್ಷಸಿಸ್. ಓಕೆ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಹೋಗುದಾ? ಓಕೆ ಕೆಲಸ ಉಂಟಾ? ಓಕೆ ಪಾರಿವಾಳ ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಜನರೇ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಚಾ ಪರಿಯರೆ ದಾದ ತಿಂಡಿ. ಪಾರಿವಾಳ ಬ್ಯುಸಿಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅನುಸಿಸ್ ಜೆಸೊಂದೇ ಪನೋದೊಳ್ಳೆ ಜೆಸೊಂದಿನ ಲಕ್ಕ ಚಾಪರ್ಲೆ ಪ್ರಸನ್ನ ಜೆಸೊನೊಚ್ಚಿ ಗಂಟೆ 9 ಆಯಿತು. ರಕ್ಷಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಉಡುಪಿ ಸಿಸ್ ಚಂದು ಚರಿತ್ ಅವರು ನಾನು ಕೂಡ ಈಗ ಬಂದದ್ದು ಅಂತ ಹೇಳ್ತಾರೆ. ಚಂದು ಅವರೇ ಒಂದು ಲೈಕ್ ಕೊಡಿಯಾ? ಚಂದು ಅವರೇ ಲೈಕ್ ಕೊಡಿ. ಚಾನಲ್ ಇದೆಯಾ? ಅಲ್ಲಿ ಇದ್ದೆ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಚಂದು ಅವರೇ ಸಬ್ಬಾಗದಿದ್ರೆ ಸಬ್ಬಾಗಿ, ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಆಯ್ತಾ? ಪ್ರಸಾದ್ ಅವರು ನಗರ್ತಾ ಇದ್ದಾರೆ. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿ. ಸಂಧ್ಯಾ ಸಿಸ್ ಬಂದರು. ಹಾಯ್ ಸಂಧ್ಯಾ ಸಿಸ್ ವೆಲ್ಕಮ್. ಸಂಧ್ಯಾ ಅವ್ರದ್ದು ಕಾಫಿ ಆಯ್ತಾ? ಟೀ ಆಯ್ತಾ? ಕಷ್ಟ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷ ಸಿಸ್ ದಾದ ಕೈ ಬೇನೆ ಅಂದಿ ದಾದನ ಕೈ ಒಯ್ಪು ಮಸ್ತ್ ದಾದದು ಗೊತ್ತು ಜಿತ್ತೆ ಸಡನ್ ಅದು ಅವರ ರಂಚಾಪುಡು ಹಿಂಗೆ ಪಡ ನೆಟೆ ನೆಕ್ಕದಂತ ಬೇನೆ ಉಂಡತೆ ಅವು ಐಡ್ದ ಹತ್ರ ಕೈದು ಫುಲ್ ನೆಟೆ ಬೇನೆ ಹಾಪು ನಾವು ಹೊರ ಆಪು ನಾವು
ರಕ್ಷಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಟೀಚರ್ ಬಂದರು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾರೆ ಟೀಚರ್? ಸಂಜೆ ಟೀಚರಾ? ಹೌದೌದು, ಸಂಜೆ ಟೀಚರ್ ಬಂದರು. ಉಡುಪಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಾ ಸಿಸ್, ಸಂಜೆ ಸಿಸ್ ಹೇಳ್ತಾ ಇದ್ದಾರೆ ಉಡುಪಿ ಸಿಸ್ ಹಾಯ್ ಅಂತ. ಎಲ್ಲರದು ಕಾಫಿ ಆಯಿತಾ, ಟೀ ಆಯಿತಾ? ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಕೂಡ ವೆಲ್ಕಮ್ ಲೈವಿಗೆ ಒಂದು ಲೈಕ್ ಕೊಡಿ ಎಲ್ಲರೂ. ರೀತು ಅವರು ಬಂದರು. ಹಾಯ್ ರೀತು, ವೆಲ್ಕಮ್ ವೆಲ್ಕಮ್. ಫಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿ ತಿಂತಾ ಇದ್ದೇನೆ. ಫಸ್ಟ್ ಟೈಮ್ ಉಪ್ಪಿಟ್ಟು ಮಾಡೋದಾ ರಕ್ಷಸಿಸ್? ಹೌದಾ, ಉಪ್ಪಿಟ್ಟು ಅಂದರೆ ನಿಮ್ಗೆ ಇಷ್ಟ ಅಲ್ಲ ರಕ್ಷಸಿಸ್? ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ರೀತು. ರೀತು ವೆಲ್ಕಮ್. ಕಾಫಿ ಆಯಿತಾ? ಆಗಿದೆ ರೀತು. ನಿಮ್ದಾಯ್ತಾ ರೀತು? ಲೈಕ್ ಡನ್ ಸಿಸ್ ಅಂತ. ಥ್ಯಾಂಕ್ ಯು. ರಕ್ಷಾ ಅವರು ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಮಲ್ತೊಂದುಲ್ಲೇರು ಎಂಕ್ಲೇಲು ಅಂತ ಕೊಡ್ತು ಎಷ್ಟು ತೂತೊಲಿ ಮಾರ್ರೆ. ನನ್ನ ಅಕ್ಕ ನನ್ನ ಜೀವ ಅಂತ ಬರ್ತಾ ಇದ್ದಾರೆ. ಲೈಕ್ ಡನ್ ಮುದ್ದು ಅಕ್ಕ, ನೀ ನನ್ನ ಪೆದ್ದು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದವ, ಒಂದು ಲೈಕ್ ಕೊಡಿ ಆಯಿತಾ? ಲೈವಿಗೆ ಬಂದವರು ಲೈಕ್ ಕೊಡಿ. ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಕ್ಕ ನನ್ನ ಜೀವ ಚಾನಲ್ ಇದೆಯಾ? ಟೀ ಕಾಫಿ ಆಯಿತಾ? ಸೆಕೆಂಡ್ ಮದರ್ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಟೀ ಕಾಫಿ ಆಗಿದೆ. ನಿಮ್ದಾಯ್ತಾ ಸಿಸ್ಟರ್? ಇವಾಗ ಸ್ಟಾರ್ಟ್ ಮಾಡಿದೆ. ಹೌದೌದು, ಇವತ್ತು ಲೇಟ್ ಅರಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಇತ್ತು, ಹಾಗೆ ಲೇಟ್ ಆಯಿತು. ನಾಷ್ಟ ತಿಂಡಿ ಆಯಿತಾ ನಿಮ್ದು ಅಂತ ಕೇಳ್ತೇವೆ. ರವಿ ಅವರೇ ನಂದಾಗಿದೆ ನಾಷ್ಟ ತಿಂಡಿ. ಪ್ರಸಾದ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ್ನ. ರವಿ ಅವರೇ ನಿಮ್ದಾಯ್ತಾ? ನಂದಾಗಿದೆ ಕಾಫಿ. ಪ್ರಸಾದನ್ನ ಸಪೋರ್ಟಿಂಗ್ ಆಯಿತು ನೋಡು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದಾ, ರಕ್ಷಾ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ಪ್ರಸಾದ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಕಪ್ಪು ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಅಕ್ಕ ಹೇಳಿ ನನ್ನ ಎಂತ ಅಕ್ಕ ಎಲ್ಲಿ ನನ್ನ ಮಾಮ ಅಕ್ಕು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಯಾವ ಊರು ನಿಮ್ದು ಅಕ್ಕ? ನಂದು ಮಂಗಳೂರು. ನನ್ನ ಜೀವ ಅವರೇ ಮಂಗಳೂರು ನಂದು. ನಾನು ನಿಮ್ಮನ್ನು ಜೀವ ಅಂತ ಕರಿತೇನೆ ಆಯಿತಾ? ಜೀವ ಅವರೇ ನಮ್ಮದು ಮಂಗಳೂರು. ನಿಮ್ಮದು ಯಾವ ಊರು? ದಿನಕ್ಕೆ ಕಾಫಿ ಟೀ ಎಷ್ಟು ಸಲ ಕುಡಿತೀರಾ ನೀವು? ನಾನು ಬೆಳಿಗ್ಗೆ ಒಂದು ಸಲ ಚಹಾ ಕುಡಿತೇನೆ, ಮತ್ತು ಸಾಯಂಕಾಲ ಒಂದು ಸಲ, 2 ಸಲ ಕುಡಿಯುವುದಾ ರವಿ ಅವರೇ? ನೀವೆಷ್ಟು ಸಲ ಕುಡಿತೀರಾ? ಪ್ರಸಾದ್ ಜಿ ಕೆ ಡನ್ ಸಿಸ್ ಅಂತ ಹೇಳಿದ್ರೆ. ಓಕೆ ಪ್ರಸಾದನ್ನ ಇರೆಗೆ ಗಿಫ್ಟ್ ಕೊರಿಯರ್ಗೆ ರಿಟರ್ನ್ ಮಲ್ಪಲೇವೆ ಎಂಚ ಉಂಡು ಬರ್ಸ ಇನಿ ಒಂಚೂರು ಕಮ್ಮಿಂಡಿ ಕೇಸರಿ ಅವರೇ. ಶರಣ್ ಬ್ರೋ ಬರ್ಸ ಕಮ್ಮಿಂಡು ಅಂತೆ ನಿಖಲ್ ಅಲ್ಪ ಎಂಚ ಉಂಡು. ಬೆಂಗಳೂರು. ಹೌದಾ, ಬೆಂಗಳೂರಾ ಜೀವ ಅವರೇ? ಚಾನಲ್ ಇದೆಯಾ ಜೀವ ಅವರೇ? ನನ್ನ ಊರು ಬಿಜಾಪುರಕ್ಕೂ, ಡ್ಯೂಟಿ ಮಾಡೋದು ಬೆಂಗಳೂರು. ಹೌದಾ, ಓಕೆ ಜೀವ ಅವರೇ. ಚಾನಲ್ ಇದೆಯಾ ಜೀವ ಅವರೇ? ರಕ್ಷಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಕಾರ್ತಿಕ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ವೆಲ್ಕಮ್. ಕಾರ್ತಿಕ್ ಚಾ ಪರಿಯಾರ? ಕಾರ್ತಿಕ್ ಚಾ ಕುಡ್ದಾಯ್ತಾ? ಟೀ ಕುಡ್ದಾಯ್ತಾ? ಬೊಕ್ಕ ಎಂಚ ಉಲ್ಲರ್ಗೆ ಅನುಷರುಲಿ. ಕಪ್ಪು ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಕಪ್ಪು ಸಿಸ್. ರಕ್ಷಾ ಅವರು ರಕ್ಷಾ ಚಾನಲ್ ಡನ್ ಅಂತ ರೀತು ಅವರು ಹೇಳ್ತಾ ಇದ್ದಾರೆ. ನೋಡಿ ರೀತು ಅವರು ರಕ್ಷಾ ಸಿಸ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅವರ ವೀಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ ರೀತು? ಮುಲ್ಪ ಬೊಡ್ಪುನೆ ಇಜ್ಜಿ ಬರ್ಸ ಅಂದೆ ಮೂಲು ಬರ್ಪುಣು ಪೋಪುಣೆ ಯಾಕೆ ಪನಿ ಬರ್ಪುಣಿಯೇ. KR ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೀವು ಪೊಲೀಸವ ಜೀವ ಅವರೇ? ಖಾಲಿ ಚಾಯ ಕುಡಿದ್ದೀರಾ ನೀವು? ಇಲ್ಲ ನಾನು ತಿಂದೆ ಅಪ್ಪಮ್ಮ ಇವತ್ತು. ಈಗ ಇಜ್ಜಿ ನಾನಾ ಓಡು ಪನೋದಿಲ್ಲ ಅಂದೆ ಕಾರ್ತಿಕ್. ಓಕೆ ಥ್ಯಾಂಕ್ ಯು ಪ್ರಸಾದ್ ಅವರ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇದೆ ಆದರೆ ಯೂಸ್ ಮಾಡಲ್ಲ, ಓನ್ಲಿ ಸಪೋರ್ಟ್. ಓಕೆ ಜೀವ ಅವರೇ ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ ನಾನು ಕಾಣಿಸ್ತಾ ಇದ್ದೇನಾ? ತೋಜ್ವಾರು ದಾದಾಂಡಿಯೇ ಕಪ್ಪು ಸಿಸ್ ತೂ ಏನು ಪನಿಯತ್ತೆ ಇರೇಗ. ಥ್ಯಾಂಕ್ ಯು ಪನಿಯ ಸಪೋರ್ಟ್ ಉಳ್ಳಾರ ಪನಿಯ ಕಪ್ಪು ಸಿಸ್. ತೋಜುವೆ ದಾಯಿಯೇ ದಾದಾಂಡ್. ನಾವು ಯಾರ ಜೊತೆ ಹೊಡಿತೀವಿ ಅವರ ಜೊತೆ ಎಲ್ಲ ಕುಡಿಯೋದೆ, ಕಾಫಿ ಟೀ ಕುಡಿಯೋದು ಅಂತ ಹೇಳಿದೆ. ಎಂತ ಹೇಳ್ತಾರೆ ಈರ್ದಾನೆ ಲೇಟ್ ಎಂಗೆ ವೇಲೆ ಎತ್ತಂಡಿ ಹೇಮಂತ ಅಂಚವಂತೆ ಲೇಟ್ ಅಂಡ್ ಜಾಲಿ ಕಿಸೆ ಫುಲ್ಲು ಖಾಲಿ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು. ಚಾಡಿಯೇ ಒಳಬಸಯ್ಯ ಮಠ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಒಳಬಸಯ್ಯ ಅವರೇ, ಒಂದು ಲೈಕ್ ಕೊಡಿ ಆಯಿತಾ? ಪ್ರಸಾದ್ ಅವರು ವೆಲ್ಕಮ್ ರೀತು ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಅವರು ಅವು ಅಂಚಂಡ ಬರ್ಪೆ ಯಾನು. ಓಕೆ ಬಾಯ್. ಓಕೆ ಕಾರ್ತಿಕ್ ದಾನೆಲೆ ಬೆಲೆ ಉಂಡೆ. ಓಕೆ ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್. ಅವೇ ಲೈಕ್ ಕೊಡ್ತು ಜಡ. ಪ್ರಸಾದ್ ಅವ್ರಿಗೆ ಸಪೋರ್ಟಿಂಗಲ್ಲಿದ್ದಾರೆ. ಕಪ್ಪು ಸಿಸ್ ಸಪೋರ್ಟಿಂಗ್ ಉಳ್ಳೇರು. ಕಪ್ಪು ಸಿಸ್ ಥ್ಯಾಂಕ್ ಯು ಸೋ ಮಚ್. ಪ್ರಸಾದನ್ನ ಥ್ಯಾಂಕ್ ಯು. ಕಪ್ಪು ಸಿಸ್ ದಾದ ತಿನ್ಯಾರಿಯ ಚಾಕ್
ಸ್ಪೆಷಲ್ ದಾದೇನಿ. ರೀತು ಗಿಫ್ಟ್ ರಿಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ನನ್ನ ಅಣ್ಣ ನನ್ನ ಜೀವ ಡನ್ನೀಸ್ ಅಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜೀವ ಅವರೇ, ನಿಮಗೆ ರೀತು ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ. ಒಲ್ಪ ಉಲ್ಲರೆ ಅನಿಲಡುಲ್ಲೆ ಮಾರ್ರೆ ಇರಗಿನಿ ದೂರ ಪೋಪುನುಂಡು ದೋಡೆಲ ಪೋಯರೆಜ್ಜಿಯೇ ಹೆಂಗೆ ಕೊಡೇಲ ಪೋಯರೆಜ್ಜಿನಿ ಇನಿ ತೂಡು ಪ್ರೀತಿ ಸಿಸ್ನ ಒಂದು ನೋಟಿಫಿಕೇಶನ್ ಬರ್ತಲ್ಲ ಪ್ರೀತಿ ಸಿಸ್ನ ಲೈವ್ ಪೋಯರುಂಡು ಹೆಂಗೆ ಅವು ಮೂಲೆ ಕುಲ್ದು ಪೋಪಿನಿ ಕೂಡ ಮಲ್ಲ ಜೊತೆಲಾಗ ಪೋಯರುಂಡು ಬಂದ್ಬಿಡಿ ಅಂತ. ವೆಂಕಟೇಶ್ ಸೂಪರ್ ಬರೋದಿಲ್ಲ. ವೆಂಕಟೇಶ್ ಒಂದು ಲೈಕ್ ಕೊಡಿಯಾ. ಪ್ರಸಾದನ್ನ ಸಪೋರ್ಟಿಂಗಲ್ಲಿದ್ದಾರೆ. ಹೇಮಂತ್ ರಿತು ಏರು ಪನದಿಲ್ಲ. ರಿತುವೇ ರಿತು ರಕ್ಷಾಸಿ ಥ್ಯಾಂಕ್ ಯು ಸಿಸ್ ಅಂತ ರಕ್ಷಾಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ರಿತು ದೊಡ್ಡಮ್ಮ ಅವ್ರು ಬಂದರು. ದೊಡ್ಡಮ್ಮ ಅವರೇ ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿಯ ದೊಡ್ಡಮ್ಮ. ದೊಡ್ಡಮ್ಮ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಮಾರ್ರೆ. ಒಲ್ಪ ಇಜ್ಜಿ ಗಮ್ಮತ್ತು ಒಲ್ಪಲ ಗಮ್ಮತ್ತು ಓಲುಂಡು ಹೇಮಂತ್ ಇತ್ತು ಆಟಿಡು ಓಲು ಗಮ್ಮತ್ತುಂಡು. ನಮ್ಮನೆ ಇಲ್ಲರು ಕೋರಿ ಮಲ್ತಿರೋಡವ ಅವೇ ಗಮ್ಮತ್ತು. ನೀವು ಕೆಲಸ ಮಾಡೋರು ರೈತರು ಕೆಲಸನ ಎಷ್ಟು ಎಕರೆ ಜಮೀನಿದೆ ಅಪ್ಪ? ನಮಗೇನ ಜಮೀನಿಲ್ಲಪ್ಪ, ನಮಗೆ ಜಮೀನಿಲ್ಲ, ಮನೆ ಇಲ್ಲ. ಅದೇ ಸಪೋರ್ಟಲ್ಲಿದ್ದಾರೆ ದೊಡ್ಡಮ್ಮ ಅವರು. ಹೇಮಂತ್ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ಹೇಮಂತ್ ರಿಟರ್ನ್ ಕೊಡೋದಿಲ್ಲ, ಅವರಿಗೆ ಗೊತ್ತಿಲ್ಲ, ಅವ್ರ ಮೆಸೇಜ್ ಮಾತ್ರ ಹಾಕೋದು, ಅವರಿಗೆ ಲೈಕ್ ಕೂಡ ಗೊತ್ತಿಲ್ಲ ಮಾರ್ರೆ. ಆದರ್ಶ್ ಲಾಗ್ಸ್ ಅವರು ಕಮೆಂಟ್ ಒಂದಾಗ್ತಾರೆ ಅಷ್ಟೇ. ಆದರ್ಶ್ ಲಾಗ್ ಅವ್ರು ಬಂದರು. ಹಾಯ್ ಆದರ್ಶ್ ಅವರು ವೆಲ್ಕಮ್. ಚಾನಲ್ ಇದೆಯಾ ಆದರ್ಶ್ ಅವರೇ? ಒಂದು ಲೈಕ್ ಕೊಡಿ ಆಯ್ತು. ದೊಡ್ಡಮ್ಮ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದೊಡ್ಡಮ್ಮ. ಸಿದ್ದಪ್ಪ ಅವರೇ ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಆಶೀರ್ವಾದ್ ಲೈಫ್ ಸೈನ್ಸ್ ಬಿಸ್ನೆಸ್ ಅವ್ರು ಬಂದರು. ಹಾಯ್ ಆಶೀರ್ವಾದ್ ಅವರೇ, ಚಾನಲ್ ಇದೆಯಾ ಆಶೀರ್ವಾದ್ ಅವರೇ? ಲೈಕ್ ಕೊಡಿ ಆಯ್ತಾ. ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಕ್ರಾಶ ದೊಡ್ಡಪ್ಪ ನಾನು ಕರೀತಾ ಇದ್ದಾರೆ ನೋಡಿ ಒಮ್ಮೆ. ಕಪ್ಪು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ದೊಡ್ಡಮ್ಮ. ರಿತು ಸಿಸ್ ನಿಮ್ಮ ನೋಟಿಫಿಕೇಶನ್ ಆಫ್ ಇದೆ ಆನ್ ಇಡಿ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಆದರ್ಶ್ ಲಾಗ್ ಅವರು ಸಪೋರ್ಟಲ್ಲಿದೆ. ಆದರ್ಶ್ ಅವರೇ ಚಾನಲ್ ಇದೆಯಾ? ಚಾನಲ್ ಇದ್ರೆ ಹೇಳಿ ಆಯ್ತಾ. ದೊಡ್ಡಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಪ್ರಸ್ತನ್ನ. ಸಪೋರ್ಟಿಂಗಲ್ಲಿದ್ದಾರೆ ದೊಡ್ಡಮ್ಮ. ಎಂಕ ಪೋಪನ್ ಉಂಡೋಯ್ತೆ. ಓಕೆ ಬಾಯ್ ಪೋದ್ ಬಲೆ ಹೇಮಂತ್ ಥ್ಯಾಂಕ್ ಯು ಸೋ ಮಚ್. ಪ್ರಸಾದ್ ದೊಡ್ಡಪ್ಪ ವಾಷಿಂಗ್ ಕಾರ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಕಾರ್ ವಾಶ್ ಮಾಡ್ತಾ ಇದ್ದಾರೆ ಅಂತೆ. ರಕ್ಷಸಿ ಸಪೋರ್ಟಿಂಗಲ್ಲಿದ್ದಾರೆ. ಓಹೋ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಅವ್ರು ಬಂದರು. ಹಾಯ್ ಅರುಣ್ ವೆಲ್ಕಮ್. ಹೇಮಂತ್ ಗಿಫ್ಟ್ ಕೊರ್ರೆ ಗೊತ್ತುಜ್ಜ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಕೊರ್ರೆ ಗೊತ್ತುಜ್ಜ ಯಾರು ಕಮೆಂಟ್ ಪೋದ್ ಪಾಡ್ವೀರ್ ಬೇತೆ ಚಾನಲ್ಗೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಆದರ್ಶ್ ಅವರು. ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು ಸೋ ಮಚ್. ದೊಡ್ಡಮ್ಮ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಅವರು ಗುಡ್ ಮಾರ್ನಿಂಗ್ ಅಂತೇಳಿ. ದೊಡ್ಡಮ್ಮ ಸಪೋರ್ಟ್ ಅಂತ ಹೇಳ್ತಾರೆ. ಅಂಚ ಕೊರ್ಪುಣನ ಕೊರ್ಲೆ ಮಾರೇವರ ಈ ಕೊರ್ಪುಣನ ಎಡ್ಡೆ ಕೊರ್ಲೆ ಮಾತಿರ್ಗಳು ಗಿಫ್ಟ್ ಏತು ಜನ ಬೈದಿರು ಪೂರಿಗ ಗಿಫ್ಟ್ ಕೊರ್ಲೆ ತುಕ ಹೇಮಂತ್. ನಿಜ ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಇಲ್ಲವ ನಮಗೆ ಇದೆಲ್ಲ ಇಲ್ಲ, ಗದ್ದೆ ಎಲ್ಲ ಇಲ್ಲ, ನಮಗೆ ಜಾಗ ಇಲ್ಲ. ನಾವು ಯಾವುದಿದ್ರು ದುಡಿದೇ ತಿನ್ಬೇಕಷ್ಟೇ, ಜಾಗ ಎಲ್ಲ ಇಲ್ಲ ನಮಗೆ. ಜಾಗಿದ್ರೆ ಈಗ ನಾನು ದೊಡ್ಡ ಮನೆ ಕಟ್ತಾ ಇದ್ದೆ, ಹೋಮ್ ಟೂರ್ ಎಲ್ಲ ಮಾಡ್ತಾ ಇದ್ದೆ ಮಾರ್ರೆ. ಗುಡ್ ಮಾರ್ನಿಂಗ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಹೆಂಗೂ ಗೊತ್ತುಜ್ಜ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಮ್ಮ ಅವ್ರು ಸೂಪರ್ ಅಂತಾರೆ. ಮತ್ತೆ ಇನ್ನೇನು ಕೆಲಸ ಮಾಡ್ತೀರಾ ನೀವು? ನಾನು ಹೌಸ್ ವೈಫ್, ನಾನು ಕೆಲಸ ಮಾಡೋದಿಲ್ಲ, ನಾನು ಮನೆ ಇದ್ದೆ, ಮಕ್ಕಳಿದ್ದಾರಲ್ಲ, ಈಗ ಎಲ್ಲಿಗೆ ಕೆಲ್ಸಕ್ಕೆ ಹೋಗೋದು ನಾನು? ಪ್ಲೀಸ್ ಪಿನ್ ಮಾಡಿ. ಓಕೆ ಅರುಣ್ ನೋಡಿ, ಅರುಣ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯಿತಾ. ದೊಡ್ಡಮ್ಮವ್ರ ಸಪೋರ್ಟ್ ಚಾನಲ್ ಇದೆ ನಂದು ಅಂತ ಹೇಳಿದೆ. ನಿಮಗೆ ಕೊಟ್ಟಿದ್ದೇನೆ ಪ್ರಸಾದ್ ಅವರೇ ನೀಲಿ. ರೀತು ಸಿಸ್ ಬೇರೆ ವಿಡಿಯೋಗೆ ಕಮೆಂಟ್ ಹಾಕಿದೆ, ಬಟ್ ನೋಟಿಫಿಕೇಶನ್ ಆಫ್ ಇದೆ ಚಾನಲ್ದು ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಆಫ್ ಇದೆ ಅಂತೆ ರೀತು ಅವರೇ ನೋಡಿ. ಪ್ರೀತಿ ಅಕ್ಕ ಓಲೇರು ಬೈಚಿರಿ ಪ್ರೀತಿ ಅಕ್ಕ ಬೇಲೆನು ಕಾಣೆ ಪುರ ಬೇಲೆ ಪುಣತೆ ಬರ್ವೇರು. ಆದರ್ಶ್ ಅವರು ಎಸ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಮ್ಮ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಪ್ಲೀಸ್ ನಂದು 1K ಮಾಡಿ ಪ್ಲೀಸ್. ಎಷ್ಟುಂಟು ಅರುಣ್ ಅವರೇ ನೋಡಿ, ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಅವರ 1Kಗೆ ಸ್ವಲ್ಪ ಇದೆ ಅಂತೆ. ಎಷ್ಟಾಗಿದೆಯಾ ಅರುಣ್? ಆಶೀರ್ವಾದ್ ಅವರಿಗೆ ಡನ್ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ಆಶೀರ್ವಾದ್ ಅವ್ರ ಚಾನಲ್ ಇದೆಯಾ ರಿತು? ಆಶೀರ್ವಾದ್ ಅವರು ಇದ್ದಾರಾ? ದೊಡ್ಡಮ್ಮವರು ಸಪೋರ್ಟಲ್ಲಿದ್ದಾರೆ. ಸುರುವಾಂಡು ದುರ್ಗಕ್ಕನ ಅಂತ ಹೇಳ್ತಾ ಇದ್ದಾರೆ. ಅನು ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ದೊಡ್ಡಪ್ಪ ಸಪೋರ್ಟು
ಕಾಫಿ ಕುಡಿಯೋಣ. ಹೌದೌದು, ಕಾಫಿ ಕುಡೀರಿ ನಂದಾಗಿದೆಯಾ ಎಂತ ಈಗ ಕುಡಿದು ಬಂದದ್ದು, ಇನ್ನು ಎಲ್ಲಿಗೆ, ಹೊಟ್ಟೆ ತುಂಬಿದೆ ಈಗ ಕಾಫಿ ಕುಡಿದು. ನೀವು ಕುಡಿಯಿರಿ ಆಶೀರ್ವಾದ ಅವರೇ, ನನ್ನ ಲೆಕ್ಕದಲ್ಲಿ ಒಂದು 2 ಕಪ್ ಹೆಚ್ಚು ಕುಡಿಯಿರಿ. ನೈಸ್ ಅಂತ ಹೇಳ್ತಾ ಇದ್ದಾರೆ ಈತ. ಹರಿಕೃಷ್ಣ ಅವರೇ ಹಾಯ್ ಹರಿಕೃಷ್ಣ, ವೆಲ್ಕಮ್. ಒಂದು ಲೈಕ್ ಕೊಡಿ ಹರಿಕೃಷ್ಣ. ಆದರ್ಶ ಲಾಗೋ ಚಾನಲ್ ಇದೆಯಾ? ಹೇಮಂತ್ ತಿಂಡಿ ಅಣ್ಣ ಅಂತ ಕೇಳ್ತೇನೆ ನೋಡಿ. ಚಾನಲ್ ಇರುವವರೆಲ್ಲ ನಮ್ಮ ಅರುಣ್ FH ಅವರಿಗೆ ಒಂದು ಗಿಫ್ಟ್ ಕೊಡಿ ಆಯ್ತಾ. ಅವರ ವಿಡಿಯೋಗೆ ಕಮೆಂಟ್ ಮಾಡಿ. ರೀತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಮತ್ತೆ ಕಪ್ಪು ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರೀತು, ಥ್ಯಾಂಕ್ ಯು ಕಪ್ಪು ಸಿಸ್. ಮತ್ತೆ ಮಲ್ಲ ರಾಣಿ ಅಪ್ಪನು ಜಾಗ ಇಪ್ಪೊಡ ಅಕ್ಕಗು ಅಂದ್ ಮಾರ ಅಂದಿ ಜಾಗಿಜ್ಜತ ಮಾರ ಜಾಗದಾದ ಅಲ್ಪುನು ಜಾಗಿಜ್ಜಿ ಪಿನ್ ಐಡಿಗೆ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ರೀತು ಅವರೇ, ಅವ್ರ ವಿಡಿಯೋಗೆ ಕಮೆಂಟ್ ಹಾಕಿ. ದೊಡ್ಡಮ್ಮ ಇದುಂಟು ಚಾನಲ್ ಇದೆಯಾ? ದೊಡ್ಡಮ್ಮ ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಸನಾತನಿ ಸೇವಕ ಅವ್ರು ಬಂದು ಹಾಯ್ ಕಿರಣ್, ವೆಲ್ಕಮ್ ವೆಲ್ಕಮ್. ಪ್ರೀತಿ ಸಿಸ್ ಬರ್ತೀರಾ ಅಲ್ಲೇ? ಪ್ರೀತಿ ಸಿಸ್ ನಿತ್ಯಕ್ಕೆ ಏನೋ ನಿತ್ತೀನಿ ಏರು ಮಾರ್ರೆ ಹೇರ್ಕಿನ್ನಿ. ಹೇಮಂತ್ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ವೆಲ್ಕಮ್ ಅವೇರೆಗೂ. ಹೇಮಂತ್ ಹಾಯ್ ಅಂತ ಹೇಳ್ತಾರೆ. ದೊಡ್ಡಮ್ಮ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ನೋಡಿ ಅರುಣ್ ರಕ್ಷಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯಿತಾ. ದೊಡ್ಡಮ್ಮ ಅವರು ಸಪೋರ್ಟಿಂಗ್. ಅಕ್ಕ ಓಲ್ಲಿರು ಬರ್ತೀರಲ್ಲಿ ಅಕ್ಕ ಬರ್ತೀರು. ಪ್ರೀತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಸಿಸ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಎಲ್ಲರೂ ಸಪೋರ್ಟ್. ಸಿಸ್ ಬಂದರು ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಬತ್ತೆ ಬನ್ನದಲ್ಲಿ ರೋಲ್ ನಂಬರ್ 20 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರು. ಕಿರಣ್ ವೆಲ್ಕಮ್. ಕಿರಣ್ ಕಾಫಿ ಬರೆಯಾರ? ಕಿರಣ್ ಕಾಫಿ ಬರ್ಬೋದು. ಕಿರಣ್ ಮಾಲ್ಟಿಗೆ ಅಕ್ಕ. ಅದು ಕಮೆಂಟ್ ಬಾಕ್ಸ್ ಒನ್ ವೀಡಿಯೋಗೆ ಆಫ್ ಆಗಿದೆ, ಯಾಕೆ ಗೊತ್ತಿಲ್ಲ. ಅದು ಬೇರೆ ವೀಡಿಯೋಗೆ ಹಾಕಿ ಆಯಿತಾ. ವೀಡಿಯೋಗೆ ಆಗ್ತದೆಯಾ? ಅದು ಶಾರ್ಟ್ ವೀಡಿಯೋಗೆ ಆಫ್ ಆಗಿರ್ಬೋದು, ವೀಡಿಯೋಗೆ ಆಗ್ತದೆ ಆಯಿತಾ. ಅದು ಕೆಲವರು ಆನ್ ಮಾಡೋದಿಲ್ಲಲ್ಲ ಕಮೆಂಟ್ ಬಾಕ್ಸನ್ನು, ಹಾಗೆ ಬೇರೆ ವೀಡಿಯೋಗೆ ನೋಡಿ ಆಯಿತಾ. ಕಪ್ಪು ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇದೇ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅನು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಅಂತ ನಗಾಡ್ತಾ ಇದ್ದಾರೆ ದೊಡ್ಡಮ್ಮ. ಪ್ರೀತಿ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ ಕಪ್ಪು ಸಿಸ್. ರಿತು ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರದ್ದು ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಅರುಣ್ ಅವರೇ ನಿಮಗೆ ರಕ್ಷಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯ್ತಾ. ದೊಡ್ಡಮ್ಮ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಓಲ್ಲೇರು ಅಕ್ಕನ ಏರ್ನ ಅಕ್ಕನೇ. ಸನಾತನಿ ಸೇವಕ ಡನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೆಲ್ಲಾಯಿ ಡೂರೈ ಅಂತ ಬಂದರು. ಸೆಲ್ಲಾಯಿ ಅವರೇ ಒಂದು ಲೈಕ್ ಕೊಡಿ. ಸೆಲ್ಲಾಯಿ ಪ್ಲೀಸ್ ಲೈಕ್ ಪ್ಲೀಸ್. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ದೊಡ್ಡಮ್ಮ ಅವ್ರ ಪ್ರೀತಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಆಡ ಕೇಳ್ತಾರೆ. ತಿಂಡಿ ಆಗಿದೆ. ಸಂಗೀತ ಸಿಸ್ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್, ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರು ಸೂಪರ್ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏರು ದೊಡ್ಡಪ್ಪನೇ ದೊಡ್ಡಮ್ಮ ತೋಜುಡಿ ಡೌಟ್ ಎಂಕ್ ಒಂಜೇ ಐಡಿಯಾ ಅಂದವರು ಅಡ್ಲ. ದೊಡ್ಡಮ್ಮ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ರೀತು ಸಪೋರ್ಟು ಕಪ್ಪು ಪಾತೇರ್ನೇ ಜೀರ್ ಪಾತೇರ್ಲೆ ಅರ್ಡ. ಎಲ್ಲರೂ ನಮ್ಮ ಅಕ್ಕಂಗೆ ಲೈಕ್ ಕೊಡಿ, ನನಗೆ ಗಿಫ್ಟ್ ಕೊಡಿ. ಹೌದೌದು ನೋಡಿ, ಅರುಣ್ ಅವರಿಗೆ 1K ಆಗಬೇಕಂತೆ, ನಿಯರ್ ಇದ್ದಾರೆ ಅಂತೆ 1K ಇದ್ದು. ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಅರುಣ್ ಅವರಿಗೆ. ಅವರ ಚಾನಲ್ಗೆ ಹೋಗಿ ವಿಡಿಯೋಗೆ ಗಿಫ್ಟ್ ಕೊಡಿ, ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಪ್ರೀತಿ ಐ ಆಮ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ರಕ್ಷಾ ಏನು ತಿಂಡಿ ಅಂತ ಕೇಳ್ತಾ ಇದ್ದಾರೆ. ರಕ್ಷಸಿಸ್ ಫಸ್ಟ್ ಟೈಮ್ ಉಪ್ಪಿಟ್ಟು ತಿನ್ನೋದಿಲ್ಲರಿಗೆ. ಓಕೆ ಅಕ್ಕ ರಿಟರ್ನ್ ಮಾಡ್ತೀನಿ. ಓಕೆ. ಮನಶ್ರೀ ಅವರು ಬಂದರು. ಹಾಯ್ ಮನಶ್ರೀ ವೆಲ್ಕಮ್. ಒಂದು ಲೈಕ್ ಕೊಡಿ ಮನಶ್ರೀ. ಲೈಕ್ ಕೊಡಲಿಲ್ಲ, ಯಾರು ಲೈಕ್ ಕೊಡಲಿಲ್ಲ? ಎಲ್ಲ ಲೈಕ್ ಕೊಡಿ ಒಮ್ಮೆ. ಅಯ್ಯೋ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಕಪ್ಪು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ದಿವಸ್ಪತಿ ಹೆಗ್ಡೆ ಅವರು ಬಂದು. ದಿವಸ್ಪತಿ ಅವರೇ ಲೈಕ್ ಕೊಡಿ ಒಂದು. ನಮಸ್ತೆ ಮೇಡಮ್. ನಮಸ್ತೆ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಪ್ರೀಸಿಸ್ ಉಪ್ಪಿಟ್ಟು ಮಾಡಿದ್ದೆ, ಕಷ್ಟಪಟ್ಟು ತಿಂದೆ ಅಂತ ಹೇಳ್ತಾ ಇದ್ರಿ. ಅಜ್ಜ ರೆಡ್ಡಿ ಆತಜಿ. ಅಯ್ಯೋ ದೇವ ರಾಕ್ಷಸಿಸ್ ಪ್ರೀತಿಸಿ ಎನ್ನಲ್ಲ ಹೊರರ ಉಪ್ಪಿಟ್ಟು ಮಾಡ್ತೀನಿ. ದಾಲ್ ಎಡ್ಡೆ ಅಪ್ಪುಜಿ ಮಾರೆ ಹೊರರ ಎಂಕಿ ಎಡ್ಡೆ ಅಪ್ಪುಜಿ ತಿಂಡ್ರೆ ಆ ಉಪ್ಪಿಟ್ಟು ಅಮ್ಮ ಮಲ್ಪೇರು ಶೋಕ ಅಪ್ಪದು. ಪ್ರೀತಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಇವತ್ತು ಹುಷಾರು ಇದ್ದೀರಾ? ದಾದಾಣ್ ಕಪ್ಪು ಸಿಸ್ಗೆ ಹುಷಾರಿಜ್ಜ ಎಂಚೋಲರಿಗೆ ಕಪ್ಪು ಸಿಸ್. ದೊಡ್ಡಮ್ಮ ಏರು ದೊಡ್ಡಮ್ಮನೇ ದೊಡ್ಡಪ್ಪ ಅವ ಅರ್ಧನಾರೀಶ್ವರಿ. ದೊಡ್ಡಪ್ಪ ಒಂಜೆಟೆ ಬರ್ಪಿರಾರ್. ಗುಡ್ ಮಾರ್ನಿಂಗ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಬೇರೆ, ಕಮೆಂಟ್ ಬಾಕ್ಸ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಬರಬೇಕಾದ್ರೆ ಬೆಲ್ ಬಟನ್ ಒತ್ತಬೇಕಾಯ್ತಾ. ಕಮೆಂಟ್ ಆದರೆ ಕಮೆಂಟ್ ಅವರು ಆನ್ ಮಾಡಬೇಕು.
ವಿಡಿಯೋಕ್ಕೆ. ಟಿಫಿನ್ ಏನು ಮಾಡಿದ್ರಿ ಅಂತ ಕೇಳ್ತೇನೆ. ನನಗೆ ಅಪ್ಪ ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ದೊಡ್ಡಪ್ಪ ಕೂಡ ಸಪೋರ್ಟು. ದಿವಸ್ಪತಿ ಹೆಗ್ಡೆ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ದಿವಸ್ಪತಿ ಅವರೇ, ನೋಡಿ ಒಂದು ಲೈಕ್ ಕೊಡಿ ಆಯ್ತಾ. ಪ್ರೀತಿ ಕೋಡೆ ಒಂಜಿ ಜನ ಹಿಂದಿದಲ್ಲೇನು ಎನ್ನ ಫ್ರೆಂಡ್ ಪನ್ಪಿನಿ ಪಂದು ಕೊರ್ರೆ ಅಕುಲು ಪೋಪಿನಡೆ ಅಂದೆ ಒಂಜಿ ಜನ ಹಿಂದಿದಲ್ಲೇನು ಎನ್ನ ಫ್ರೆಂಡ್ ಪನ್ಪಿನಿ ಏರಿಯವು ಏರು ಕಪ್ಪು ಸಿಸ್ಸು. ಆದರ್ಶ್ ಅವರಿಗೆ ಡನ್ ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಚಾನಲ್ಗೆ ರಿಲೇಟೆಡ್, ವಿಡಿಯೋಗೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ವಿಡಿಯೋಗೆ ಅಲ್ಲ, ವಿಡಿಯೋಗೆ ಕಮೆಂಟ್ ಅಲ್ಲ. ದೊಡ್ಡಮ್ಮ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಪ್ಪುಗೂ ದಾದ ಏಮಂತ ಅಂಚಪುರ ಪಂಡ್ರೆ ಬಲ್ಲಿ ಏಮಂತ ಅವು ಎಡ್ಡೆತ್ತು ಗೊತ್ತಾಂಡೆ ಯಾರು ಮಲ್ಲತಿ ನಮ್ಮ ನಿದೆಡ್ದು ಈ ರೀತಿಯಲ್ಲಿ ಉಳ್ಳಾರು ಮಾರ್ರೆ ಅಂಚಪುರ ಪಂಡ್ರಲ್ಲಿ ಯಾನ್ ಇಜ್ಜಾಡು ಪನೊಂದುಲ್ಲೇರಿ ಈ ಇಜ್ಜಾಂಡ ಆರಿಜ್ಜರಿಗೆ ಯಾರಿತ್ತು ಜನ. ದೊಡ್ಡಮ್ಮ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಫೀಕ್ ಅವರು ಟಿಫಿನ್ ಆಯ್ತಾ ಸಿಸ್ಟರ್? ಆಗಿದೆ ರಫೀಕ್ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ ರಫೀಕ್ ಅವರೇ. ಸಬ್ಬಾಗದಿದೆ ಸಬ್ಬಾಗಿ ಆಯ್ತಾ. ದೊಡ್ಡಮ್ಮ ಅವರು ಕಪ್ಪು ಸಿಸ್ ಅಂದ ಅಂತ ಕೇಳ್ತಾ ಇದ್ದಾರೆ. ದೊಡ್ಡಮ್ಮ ಅವರು ಸಪೋರ್ಟು ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಅಕ್ಷಸಿಸ್ ನೋಡಿ ಪಿನ್ನೈಡ್ಗೆ ಕರೆಕ್ಟಾಗಿ ಆಯ್ತಾ. ಅರುಣ್ ಅವರು 1Kದು ನಿಯರ್ ಇದ್ದಾರೆ ಅಂತೆ, ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ನಿಯರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಒಂದು ಅವರಿಗೆ ಗಿಫ್ಟ್ ಕೊಡಿ ಆಯಿತಾ. ದೊಡ್ಡಮ್ಮ ಅವರಿಗೆ, ದೊಡ್ಡಮ್ಮ ನೀವು ಗಿಫ್ಟ್ ಕೊಡೋದಾದರೆ ಕೊಡಿ ಮಾರ್ರೆ ಯಾರಿಗಾದರೂ ಆಯಿತಾ. ಅರುಣ್ ಅವರಿಗೆ ಗಿಫ್ಟ್ ಕೊಡೋದಾದರೆ ಕೊಡಿ, ಅವ್ರದ್ದು 1K ನಿಯರ್ ಇದ್ದಾರೆ ಅಂತೆ ಆಯಿತಾ. ದೊಡ್ಡಮ್ಮ ಅವರೇ, ಅರುಣ್ ನನಗೆ ರಿಟರ್ನ್ ಮಾಡಿ ಅಂತ ಹೇಳಿದೆ. ನೋಡಿ ಅರುಣ್, ನೀವು ರಿಟರ್ನ್ ಮಾಡೋದಿಲ್ಲಲ್ಲ, ರಿಟರ್ನ್ ಮಾಡಬೇಕಲ್ಲ ಅರುಣು. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ದೊಡ್ಡಮ್ಮ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನನಗೆ ಕೂಡ ಗಿಫ್ಟ್ ಕೊಡಿ. ಯಾವುದಾದ್ರು ರಕ್ಷಸಿಸ್ಗೆ ಕೂಡ ಎಲ್ಲರೂ ಗಿಫ್ಟ್ ಕೊಡಿ ಆಯಿತಾ. ಮತ್ತೆ ನನಗೆ ಕೂಡ ಅದರೊಟ್ಟಿಗೆ ನನಗೆ ಕೂಡ ಕೊಡಿ ಗಿಫ್ಟ್. ನನಗೆ ಕೂಡ ಗಿಫ್ಟ್ ಕಡಿಮೆ ಇದೆ ಮಾರ್ರೆ. ಕೆಲವೇರು ಮಲ್ಲ ಶೋ ಮಲ್ಪುಂಟುಲೆ ಕಪ್ಪು ಸಿಸ್ ಪಾತೇರ್ನೆ ಇಜ್ಜಿ ಪನೊಂದುಲ್ಲೇರು ಏರಿಯೇ ಪ್ರೀತಿ ಸಿಸ್ ಏರೋ ಪ್ರೀತಿ ಸಿಸ್ರೆ ಏರು ಪಾತಿರ್ಲೆ ಮಾರ್ರೆ ಪ್ರೀತಿ ಸಿಸ್ರು ಅವರ. ಪ್ರೀತಿ ಸಿಸ್ ಇನ್ನು ನೋಟಿಫಿಕೇಶನ್ ಕಡೆ ಪುರ್ಲೆ ನಾನು ಬರ್ಪೆ ಮಧ್ಯಾಹ್ನ ಅವೇ ಒಂದು ಲಿಂಕ್ ಕಡೆ ಪುರ್ಲೆ ಒಂದೇತಾ ಟುಗೆದರ್ ಲೈವ್ದ ಲಿಂಕ್ ಪಾಡ್ಲಿ ಬರ್ಪೇನ್. ದೊಡ್ಡಮ್ಮ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಈ ನೋಟಿಫಿಕೇಶನ್ ಪಂದು ರಕ್ಷಸಿಸ್ನ ನೋಟಿಫಿಕೇಶನ್ ಪೋದು ಯಾರಲ್ಲ ನೋಟಿಫಿಕೇಶನೇ ಬಂದ್ಪಿನಿ ಕರೆದಿದ್ದ ಪ್ರೀತಿಸಿದಾಲ ಎಡ್ಡೆ ಆತಜಿ ಅನ್ನ ಉಪ್ಪಿಟ್ಟು ಅತ್ತಿ ರಕ್ಷಸಿಸ್ ಎಡ್ಡೆ ಇದ್ರೆ ಉಪ್ಪಿಟ್ಟು ತಿಂಡ್ರಿನೇ ಆಪುಜಿ ಮಾರ್ರೆ ಹೆಂಗೆ ಉಪ್ಪಿಟ್ಟು ಯಾರು ಮಲ್ಪರ ಪೋಪಿನಿ ಭಾರಿ ಕಮ್ಮಿ ಮಲ್ಪುನು. ಅಕ್ಕ ನಾನು ವಿಡಿಯೋ ನೋಡಿ ನಿನ್ನೆ ಹಾಕಿದ್ದೇನೆ ಪ್ಲೀಸ್. ಹೌದಲ್ವ ರೀತು, ನಿನ್ನೆ ನನಗೆಲ್ಲರೂ ಬೈಯೋದು ಮಾರ್ರೆ, ವಿಡಿಯೋವೇ ನೋಡುದಿಲ್ಲ ನಾನು. ನೋಡ್ತೇನೆ ವಿಡಿಯೋ ನೋಡ್ತೇನೆ. ನಿನ್ನೆ ಸಂಜೆ ಬಂದದಲ್ಲ, ನಿನ್ನೆ ಪುರ್ಸೊತ್ತಿರ್ಲಿಲ್ವಾ, ನಿನ್ನೆ ಸಂಜೆ ಅಲ್ಲ ನಾನು ಲೈವ್ಗೆ ಬಂದದ್ದು. ಮತ್ತೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಯಿತು, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡ್ತೇನೆ. ಪ್ರೀತಿ ಅಕ್ಕನ ಶುರು ಬಂದಲ್ಲಿ ಭಾಷಾ ಅವರು ಬಂದರು. ಭಾಷಾ ಅವರೇ ಒಂದು ಲೈಕ್ ಕೊಡಿಯ ಭಾಷಾ ಅವ್ರೆ. ಮತ್ತೆ ಸಬ್ಬಾಗದಿದೆ ಸಬ್ಬಾಗಿ ಆಯಿತಾ. ಹೌದೌದು, ಮಂಗಳೂರಿನಿಂದ ನಾವು. ನೀವು ಎಲ್ಲಿಂದ ಭಾಷಾ ಅವರೇ? ಕಪ್ಪುಗೂ ಹುಷಾರಿಜ್ಜ ಅಂದಿಗೆ ಹುಷಾರಿಜ್ಜಿಗೆರೆಗೆ ಲೈಕ್ ಡನ್ ಪನೊಂದುಲ್ಲೇರು ಮನಶ್ರೀ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು. ನಾಷ್ಟ ಆಯ್ತು? ಆಗಿದೆ ಭಾಷಾ ಅವ್ರು, ನಿಮ್ದು ಆಯ್ತಾ ನಾಷ್ಟ? ಹೇಮಂತ್ ಕೆಲವರ ಅಂಚ ಆಪುಡು ಪನೊಂದುಲ್ಲೇರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಕ್ಷಸಿಸ್ ಕಪ್ಪುಗೂ ಜ್ವರ ಉಂಡುಗೆ ಪನೊಂದುಲ್ಲೇರು ಅಂದಿ ಅರೆ ಹುಷಾರಿಜ್ಜಿಗೆ ಕೋಡೆ ಪಂಡಿರತ್ತೆ ಯಾರು ಅನ್ನು ಕಾಂಡೆ 10 ಗಂಟೆ ಜೀದಿ ನಾನು ಲೇಟ್ ಲಕ್ಕಿನಿ ಪನ್ನೆತ್ತೆ ಯಾರು. ಪ್ರೀತಿ ಅಕ್ಕ ಎಂಕ್ ಪನ್ಪುನು ಪನೊಂದುಲ್ಲೇರು. ಅತ್ತಿ ಹೇಮಂತ್ ಬೇತಕ್ಲಿಗೆ ಪನೊಂದುಲ್ಲೇರು. ಭಾಷಾ ಅವರೇ ನಾನು ಹೇಳಿದಲ್ಲ ತಿಂಡಿ ಆಗಿದೆ ನಂದು, ನಾವು ಮಂಗಳೂರು ಅಂತ ಹೇಳಿದಲ್ಲ. ದುರ್ಗಕ್ಕ ಒಂಜಿ ಮಂಗಲೆಕ ಮನ್ಪುನು ಕಪ್ಪು ಎಂಕ್ ಪನ್ಪುನು. ಯಾನು ಮಂಗಲಕ ಮಲ್ಪುನೊಂದು ಕಪ್ಪು ಸೀಡೆ ಪನ್ಪುನ. ಓಕೆ ಎಂಕ್ ದಾದಂತೆ ಅರ್ಥ ಯಾಲೇ ಮಂಗಲಕ ಮಲ್ಪುನ ಏನ್ ಮಂಗಲಕ ಮನದಲ್ಲಿರು. ಅಕ್ಕ ನಿಮ್ ಮೋನ ಆಗಿದ್ಯಾ? ನನ್ನ ಮೋನೆ ಮಾತ್ರ ಉಂಟು, ಮೋನ ಆಗಿಲ್ಲ ರೀತು. ನನ್ನ ಮೋನೆ ಮಾತ್ರ ಇದು ಕಾಣುದು, ಮೋನ ಆಗ್ಲಿಲ್ಲ. ಯಾವಾಗ ಆಗ್ಲಿಕ್ಕೆ ಗೊತ್ತಿಲ್ಲಪ್ಪ. WH ಕಂಪ್ಲೀಟ್ ಆಯ್ತಾ? ಇಲ್ಲವ ನಾನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೇನೆ. WH ಕಂಪ್ಲೀಟ್ ಆಗ್ಲಿಲ್ಲ ಆಯ್ತಾ.
ಶಾಂತ ಸಿಸ್ ಬಂದರು. ಹಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್, ವೆಲ್ಕಮ್ ವೆಲ್ಕಮ್. ಚಾ ಪರಿಯಾರ ಹಾಲು ಒತ್ತಿಗೆ ಇಪ್ಪುಂಡು ದಾದ ಆಂಡು ಪನೊಂದುಲ್ಲೇರು ಏರಿಯೇ ಮಂಜುನಾಥ್ ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಆಂಡಿ ಚಾ ದುರ್ಗಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಚಾಂಡಿ ಚಹಾದೂಲು. ಅಯ್ಯೋ ದೇವ, ಈಗ ತಿಳಿಕೇರು ಓದಿಲ್ಲ ಮೋನೋದ ಬಂದಾಗ ಚಾಂಡಿ ಇಂಕ ಅಪ್ಪ ಅಪ್ಪ. ಹಾಯ್ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಏನನ್ನು ಪಿನ್ ಮಲ್ಪಲೆ ಬೊಕ್ಕ ಚಾನಲ್ ಬೊಕ್ಕ ಟುಗೆದರ್ ಉಂಡು ಪನ್ನೆ. ಓಕೆ 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 ಪನ್ಕ ನೋಡಿ. ಪಿನ್ ಐಡಿ ಉಂಟಲ್ಲ, ಪ್ರೀತಿ ಸಿಸ್ಗೆ ಕನೆಕ್ಟ್ ಆಗಿ ಎಲ್ಲರೂ, ಅವರಿಗೆ ಸಬ್ ಕೊಡಿ ಎಲ್ಲರೂ. ಮತ್ತೆ ಪ್ರೀತಿ ಸಿಸ್ದು ಮತ್ತೆ ನಂದು ಟುಗೆದರ್ ಲೈವ್ ಉಂಟು ಮಧ್ಯಾಹ್ನ 12 ಗಂಟೆಗೆ. ಎಲ್ಲರೂ ಬನ್ನಿ ಆಯಿತಾ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಮಧ್ಯಾಹ್ನ 12 ಗಂಟೆಗೆ ಪ್ರೀತಿ ಲಾಗಲ್ಲಿ ಟುಗೆದರ್ ಲೈವ್ ಉಂಟು. ನಾನು ಹೋಗ್ತಾ ಇದ್ದೇನೆ ಟುಗೆದರ್ ಲೈವಿಗೆ. ನೀವು ಕೂಡ ಬಂದು ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ಕೂಡ. ಹಾಯ್ ರಕ್ಷಾ ಸಿಸ್ ಪನೊಂದುಲ್ಲೇರು. ಹೇ ಶಾಂತಕ್ಕ ಹಾಯ್ ಪನೊಂದುಲ್ಲೇರು. ಪ್ರೀತಿ ಸಿಸ್ ಚಾಂಡೆ ಪನೊಂದುಲ್ಲೇರು. ರೀತು ಸಿಸ್ ಡನ್ ಪನೊಂದುಲ್ಲೇರು. ಹಾಯ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಶಾಂತ ಸಿಸ್ ಹಾಯ್ ಚಾಂಡಕ್ಕೇನೊಂದುಲ್ಲೇರು. ಅಯ್ಯೋ ಸಿಸ್ ಅಮ್ಮು ಅವರೇ, ಅಮ್ಮು ಒಂದು ಲೈಕ್ ಕೊಡಿ ಅಮ್ಮು. ಮಂಜುನಾಥ್ ಪುತ್ತೂರು ಹಾಯ್ ಮಂಜುನಾಥ್ ಪುತ್ತೂರು ವೆಲ್ಕಮ್. ಒಂದು ಲೈಕ್ ಕೊಡಿ ಮಂಜುನಾಥ್ ಪುತ್ತೂರು. ಕಾಫಿ ಆಯಿತಾ ನಿಮ್ಮದು ಮಂಜುನಾಥ್ ಅವರೇ? ಕಾಫಿ ಆಯಿತಾ? ಅವಳು ತೂಲೆ ಎಂಕ್ ಕಪ್ಪು ಪನ್ಪುನು ಅವಳು ದಾಲ ಪನ್ಪುಜಿರಾರಿ ಮೇರೊಂದು ಏಮಂತುಲ್ಲದು ಒಟ್ರಾಸಿ ದಾದಿ ಏಮಂತೀರ್ನ ಆರು ಕಪ್ಪು ಸಿಸ್ 6 ರಾತ್ರಿಗೆ 6 ಉಳ್ಳೇ. ಹಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮು ಸಿಸ್, ಅಮ್ಮು ಕಿಚನ್ ಅವರು, ಗಿರೀಶ ಧ್ರುವತಾರೆ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸ್ಕಾರ್ಪಿಯೋ ಅವರು ಬಂದರು. ಲೈಕ್ ಥ್ಯಾಂಕ್ ಯು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ ಪನೊಂದುಲ್ಲೇರು. ಗಿರೀಶ್ ಕುಮಾರ್ ಧ್ರುವತಾರೆ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗಿರೀಶ್ ಕುಮಾರ್, ವೆಲ್ಕಮ್ ನಿಮಗೆ. ಕಾಫಿ ಆಯಿತಾ ಗಿರೀಶ್ ಕುಮಾರ್ ಅವರೇ? ಓಕೆ ಅಕ್ಕ, ಬೇಗ ಮಾಡಿಕೊಳ್ಳಿ. ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿನಿಂದ ಬೇಗ ಮಾಡುವ ಆಯಿತಾ. ನೀವೆಲ್ಲ ಸಪೋರ್ಟ್ ಮಾಡಬೇಕಷ್ಟೇ. ಮಂಗಲಕ ಮಲ್ಪುಂಡು ದುರ್ಗಾಕ ಏಮಂತ ದಾದವೆ ನಿನ್ನ ದೀಪ ತಿರುಗ್ತು. ಗಿರೀಶ್ ಅವರು ಸಪೋರ್ಟಿನಲ್ಲಿದ್ದಾರೆ. ಅಮ್ಮ ಗಿರೀಶ್ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಏಮಂತ ದಾದಿ ಎಲ್ಲ ಸೂಪರ್ ಚಾಂಡ್ ಪೋವ ಇದಕ್ಕೆ ದಾದಿ ಪ್ರೀತಿಸ್ಕೇನದಲ್ಲಿ ಗಿರೀಶ್ ಅವರ ಸಪೋರ್ಟಿನಲ್ಲಿದ್ದಾರೆ. ಸ್ಕಾರ್ಪಿಯೋ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸ್ಕಾರ್ಪಿಯೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರೀಶ್ ಅವರೇ, ಥ್ಯಾಂಕ್ ಯು. ಪ್ರೀತಿ ಅಕ್ಕ ದುರ್ಗಕ್ಕದು ಗೊತ್ತಾ ಅಪ್ಪುಜಿ ಪನೊಂದುಲ್ಲೇರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ಸು ಬಾಯ್ ಸಿಸ್ಸು ಅಂತ ಪಿದೈ ಪೋಯರ ಉಂಡು. ಓಕೆ ಓಕೆ ಕ್ರಾಸ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರತ್ತೆ. ಥ್ಯಾಂಕ್ ಯು. ಬೇಗ ಹುಷಾರಲ್ಲೇ ಕಪ್ಪು ಸಿಸ್ಸು. ನಮ್ಮಿ ಸಿಸ್ ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿ ಸಿಸ್. ಗಿರೀಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬಾಯ್ ಹೇಮಂತ್, ಬಾಯ್ ದಾದ ಗೊತ್ತಾ ಅಪ್ಪುಜಿ? ದಾದನೇ ಹೆಂಗೆ ಅರ್ಥನೇ ಅಪ್ಪುಜಿ ಹೇಮಂತನ. ದಾದಿ ಹೇಮಂತ್, ಚಾಪರಿಯಾರ ಹೇಮಂತ್, ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಸ್ಕಾರ್ಪಿಯೋ ಅವರು. ಥ್ಯಾಂಕ್ ಯು. ಬರ್ಸನ ದುರ್ಗಸಿ ಸಂಧಿ ಬರ್ಸ ಅವಳು ಸಡನ್ನ ಗಳಿಗೆ ಇವರ ಬರ್ಸ ಹಾಕೊಂಡು ಹೇಮಂತ್ ಇದು ರಿಟರ್ನ್ ಮಾಡೋದಿಲ್ಲ. ಕಿಚನ್ ಅಮ್ಮು ಕಿಚನ್ ಹೇಮಂತ್ ರಿಟರ್ನ್ ಮಾಡೋದಿಲ್ಲ. ಹೇಮಂತಿಗೆ ಕೊಡಬೇಡಿ, ಅದು ರಿಟರ್ನ್ ಮಾಡೋದಿಲ್ಲ ಅವರು. ಗಿರೀಶ್ ಅವರಿಗೆ ಗೊತ್ತಿಲ್ಲ ಹೇಗೆ ರಿಟರ್ನ್ ಮಾಡೋದು ಅಂತ ಹಾಗೆ ಹೇಳ್ತಾರೆ ಅವರು, ಗೊತ್ತಿಲ್ಲ ಅಂತ. ಹಾಗೆ ಅವರು ಕಮೆಂಟ್ ಹಾಕ್ತಾರೆ. ನೀವು ಲೈವ್ಗೆ ಕರೀರಿ, ಅವರು ಕಮೆಂಟ್ ಹಾಕ್ತಾರೆ, ಬರ್ತಾರೆ. ನೊಪ್ಪು ಕಮಿಡ್ದು ಬರ್ಪೆ ಉಂಟು. ಓಕೆ ಪ್ರೀತಿಸ್, ಓಕೆ. ಪ್ರತಿದಿನ ಸಂಜೆ 6:30ಕ್ಕೆ ನನ್ನ ಲೈವ್ ಇರುತ್ತೆ. ಬಂದು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ಗೆ ನನ್ನ ಸಪೋರ್ಟ್ ಇದೆ. ಹೌದೌದು, ನಮ್ಮ ಮಿಸ್ಸಸ್ನ ಲೈವ್ ಉಂಟಲ್ಲ ಸಂಜೆ 6:30ಕ್ಕೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತು ಅವರಿಗೆ. ಗಿರೀಶ್ ಅವರು ಕೂಡ ಸಪೋರ್ಟಿಂಗ್. ಥ್ಯಾಂಕ್ ಯು ಗಿರೀಶ್ ಬ್ರದರ್, ಥ್ಯಾಂಕ್ ಯು. ಕಪ್ಪು ಹಾಲು ಒತ್ತಿಗೆ ಪೋಪುಂಡ ಪನ್ಪುನು. ಕಪ್ಪು ಹಾಲು ಒಟ್ಟಿಗೆ ಪೋಪುನು ಪನ್ಪುನು ಏಂಚಿನ ಪನ್ಪುನ ಮಂತ್ರಿ ಗೊತ್ತಪ್ಪು. ಶಾಂತಿ ಸಪೋರ್ಟಿಂಗಲ್ಲಿದ್ದಾರೆ. 26 ಲೈಕ್ ಮಾಡಿದ್ದೀನಿ. ಓಕೆ ಸ್ಕಾರ್ಪಿಯೋ, ಥ್ಯಾಂಕ್ ಯು ಸೋ ಮಚ್ ಸ್ಕಾರ್ಪಿಯೋ ಅವರು. ಥ್ಯಾಂಕ್ ಯು ಸ್ಕಾರ್ಪಿಯೋ ಅವರೇ. ಕಾಫಿ ಆಯಿತಾ ನಿಮ್ಮದು? ಎಲ್ಲಿಂದ ಸ್ಕಾರ್ಪಿಯೋ, ನೀವು ಎಲ್ಲಿರೋದು? ಗಿರೀಶ್ ಅವರು ಸಪೋರ್ಟಿಂಗ್ ಅಲ್ಲಿ. ಹೇಮಂತ ಮಂಡೆಗೆ ಕುಟ್ಟಿ ಪಾಡು ಅಲ್ಲಿ ಹೇಮಂತ ಇಂಚಿನ ಪಾತಿರುವೆಂದೇ ಗೊತ್ತಪ್ಪು ಹೇಮಂತನ.
ಮಧ್ಯಾಹ್ನ 12 PM ನಾವು ಲೈವ್ಗೆ ಬಂದರೆ ಊಟ ಕೊಡ್ತೀರಾ? ಊಟ ಮಾಡಿ, ನೀವು ಮಾಡಿ ಬನ್ನಿ ಊಟ ಆಯಿತಾ? ಮನಶ್ರೀ ಅವರೇ ಊಟ ಮಾಡಿ ಬನ್ನಿ ಆಯಿತಾ? ಗಿರೀಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ನೋಡಿ. ನಮ್ಮಿಸಿಸ್ಗೆ ಯಾರೆಲ್ಲ ಗಿಫ್ಟ್ ಕೊಡ್ತೀರಾ ಅವರ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ? ನಮ್ಮಿಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಅವರ ಲೈವ್ ನಮ್ಮಿಸಿಸ್ನ ಲೈವ್ ಸಂಜೆ 6:30ಕ್ಕೆ ಇದೆ, ಹೋಗಿ ಸಪೋರ್ಟ್ ಮಾಡಿ ಆಯ್ತಾ? ಎಲ್ಲರೂ ಕೂಡ ಲೇಟ್ ಬರ್ತಾರೆ ಲೈವ್ ಅಂದಿ ಇದು ಶಾಂತಸಿಸು ಅಂತ ಲೇಟ್ ಆಣೀನಿ ಬನ್ನಾಗ. ಬೆಳದಿಂಗಳ ಬಾಳೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬೆಳದಿಂಗಳ ಬಾಳೆ ಸಿನಿಮಾ ತುಂಬ ಚೆಂದ ಉಂಟು. ಲೈಕ್ ಡನ್ನು. ಕಕಾಶಿ ಗೇಮಿಂಗ್ಸ್ ಅವ್ರು ಬಂದು ಲೈಕ್ ಡನ್ ಅಂತೆ. ಥ್ಯಾಂಕ್ ಯು. ನಮ್ಮಿಸಿಸ್ ಪ್ಲೀಸ್ ರಿಟರ್ನ್ ಮೀ ಅಂತ ಹೇಳ್ತಾ ಇದ್ದಾರೆ. ಕಕಾಶಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಸಿಸ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವ್ರು ಲಾಂಗ್ ವೀಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಉಡುಪಿ ಸಿಸ್ಸಿಗೆ ಅಮ್ಮು ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆಯ್ತಾ? ಉಡುಪಿ ಸಿಸ್ ರಿಟರ್ನ್ ಮಾಡ್ಪ್ಲೇವೆ ಬಕ್ಕ. ಅನು ದೊಡ್ಡ ಮನೆಯವರೇ ಒಂದು ಲೈಕ್ ಕೊಡಿ. ಹಾಯ್ ಅನು ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಮತ್ತು ಸಬ್ಬಾಗದಿದೆ ಸಬ್ಬಾಗಿ. ದಿನ 12 ಈ ದಿನ 12 PM ಹಾಡುಗಳ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಹಾಡು ಹಾಡ್ತೇವೆ ಬನ್ನಿ ಆಯಿತಾ? ಒಂದೊಂದು ಹಾಡಿದು ರಿಲಿಕ್ಸ್ ಬರೆದು ತನ್ನಿ ಆಯಿತಾ ಮನಶ್ರೀ ಅವರೇ, ನಾವು ಆಡ್ತೇವೆ. ಅಮ್ಮ ಪ್ರೀತಿಸಿಸ್ ಪ್ಲೀಸ್ ರಿಟರ್ನ್. ಪ್ರೀತಿಸಿಸ್ ಬರ್ತಾರೆ ಈಗ. ನುಪ್ಪು ಕಬಿಡ್ರೆ ಪೋತೀರಿ ಬರ್ತಾರೆ ಆಯಿತಾ? ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ಪಿನ್ ಐಡಿ ಗಿಫ್ಟ್ ಪ್ಲೀಸ್ ಅಂತೇಳಿ ಕೊಡ್ತಾರೆ ನೋಡಿ. ಕಕಾಶಿ ಅವರೇ ಪ್ರೀತಿ ಲಾಗ್ ಉಂಟು, ಅದಕ್ಕೆ ಕನೆಕ್ಟ್ ಆಗಿ ಮಧ್ಯಾಹ್ನ 12 ಗಂಟೆಗೆ ಲೈವ್ ಇದೆ. ಟುಗೆದರ್ ಲೈವ್ ಉಂಟು. ನಾನು ಹೋಗ್ತಾ ಇದ್ದೇನೆ ಲೈವಿಗೆ ಆಯಿತಾ? ನೀವು ಎಲ್ಲರೂ ಬನ್ನಿ. ನಾನು ಟುಗೆದರ್ ಲೈವ್ ಮಾಡಲಿಕ್ಕೆ ನಾನು ಮತ್ತು ಪ್ರೀತಿಸಿಸ್ ಇದ್ದೇವೆ ಅಲ್ಲಿ. ಬನ್ನಿ ಆಯಿತಾ? ಬಂದು ಸಪೋರ್ಟ್ ಮಾಡಿ ನಮಗೆ. ರಿಟರ್ನ್ ಮಾಡ್ತಾರೆ ಸರ್. ಉಡುಪಿ ಸಿಸ್ ಹಾಯ್. ಉಡುಪಿ ಸಿಸ್ ಶಾಂತಸಿಸ್ ನಗಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಇದೆ. ಊಟ ವ್ಯವಸ್ಥೆ ಮಾಡ್ತಾರತ್ತೆ ಪ್ರೀತಿ ಸಿಸ್. ಟುಗೆದರ್ಗೆ ಜಾಯಿನ್ ಆಗಬೇಕಂತೆ 12ರಿಂದ 2 ಗಂಟೆ ನೋಡಿ. ಮನಶ್ರೀ ಅವರೇ ಊಟದ ವ್ಯವಸ್ಥೆ ಉಂಟಂತೆ, ಬಂದು ಜಾಯಿನ್ ಆಗಿ ಆಯಿತಾ? ಊಟ ಕೊಡ್ತಾರಂತೆ, ಅವ್ರು ಮಾಡ್ತಾರಂತೆ. ಉಡುಪಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಇನಿ ಪೊರ್ಲು ತೋಜುವಾರು ಯಾನು ಒಟ್ರಾಸಿ ಬೈದೀನಿ. ಇನಿ ಅರ್ಜೆಂಟಿನ ಬೈದೀನಿ ನಾನು. ಹೆಂಚಿನ ಹೆಂಗೆ ಗೊತ್ತಾ ಪೂಜೆ ಕೋಡೆ ಮಾತ್ರ ಪ್ರೀತಿಸಿಸ್ ಪೊರ್ಲು ತೋಜೊಂದಿತ್ತೇರಿ. ಟೀ ಶರ್ಟ್ ಪಾಡ್ದು ರಾತ್ರಿಗೆ ಶೋಕ್ ತೋಜೊಂದು ತಾರೆ ಪೂರ ಇಂಚ ಕಟ್ಟದು ಮಸ್ತ್ ಲಾಯಕ್ ತೋಜೊಂದಿತ್ತೇರಿ. ಏರ್ ಪಂಡೆ ಅದೇರ ಶೋಕ್ ತೋಜುವಾರಂದು. ಯಾನ್ ಮಾತ್ರ ಬೀಡಿ ಸೂಪನ್ ಪತ್ತೊಂದು ಕೊಲೋಂದಿತ್ತೆ. ಅಮ್ಮು ಕಿಚನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿದ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರೆ, ರಿಟರ್ನ್ ಕೊಡ್ತಾರೆ. ವೀಡಿಯೋಗೆ ಕಮೆಂಟ್ ಹಾಕಿ ಆಯಿತಾ? ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಿಸ್ ಉಡುಪಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ಪ್ರೀತಿ ಸಿಸ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಅಮ್ಮು ಕಿಚನ್ದಾರ್ ಗಿಫ್ಟ್ ಕೊಡ್ತಿರ್ಗೇವೆ, ರಿಟರ್ನ್ ಮಾಡ್ಲೇವೆ. ಕಕಾಶಿ ಡನ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ನಮ್ಮ ಮಿಸ್ಸಿಸ್. ಕಕಾಶಿ ಅವರು ಸಪೋರ್ಟಿಂಗಲ್ಲಿದ್ದಾರೆ ನೋಡಿ. ನಮ್ಮ ಮಿಸ್ಸಿಸ್ನ ಲೈವಿಗೆ ಒಂದು ಹೋಗಿ ಆಯಿತಾ? ಸಪೋರ್ಟ್ ಮಾಡಿ ಅವರಿಗೆ. ಅವರು ಕೂಡ ಸ್ವಲ್ಪ WH ಇನ್ನು ಸ್ವಲ್ಪ ಕಂಪ್ಲೀಟ್ ಆಗಲಿಕ್ಕೆ ಇದೆ. ಹೆಲ್ಪ್ ಮಾಡಿ ಅವರಿಗೆ ಕೂಡ. ಅವರ ಲೈವಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಪ್ರತಿದಿನ ಸಂಜೆ 6:30ಕ್ಕೆ ಲೈವ್ ಇದೆ. ಅವರ ಚಾನಲ್ಗೆ ಕನೆಕ್ಟ್ ಆಗಿ ಲಾಂಗ್ ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ? ಕುವರ್ ಸಿಂಗ್ ನಾಯಕ್ ಅವರು ಬಂದರು. ಗುಡ್ ಮಾರ್ನಿಂಗ್ ಕುವರ್ ಸಿಂಗ್. ಲೈಕ್ ಕೊಡಿ, ಲೈಕ್ ಪ್ಲೀಸ್, ಲೈಕ್ ಕುವರ್ ಸಿಂಗ್. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ, ಇದು ಲೈಕ್ ಕೊಡಿ ಆಯಿತಾ? ಸೀದಾ ಸಾದಾ ಲೈಫ್ ಅವ್ರು ಬಂದರು. ಸೀದಾ ಸಾದಾ ಲೈಫ್ ಅವರೇ ವೆಲ್ಕಮ್. ಲೈಕ್ ಕೊಡಿ, ಒಂದು ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಹಾಯ್ ಸಂಗೀತ ಕೋತಿ ಅಂತ ಹೇಳ್ತಾ ಇದ್ದಾರೆ. ಈ ಕೋತಿ ಬಂತು ಕೋತಿ. ಎಲ್ಲರೂ ನನ್ನ ಲೈವಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ನಮ್ಮ ಮಿಸ್ಸಿಸ್ನ ಲೈವ್ 6:30ಕ್ಕೆ ಇದೆ. ಎಲ್ಲರೂ ಹೋಗಿ ಆಯಿತಾ? ನಮ್ಮ ಮಿಸ್ಸಿಸ್ ಸಪೋರ್ಟಿಂಗಲ್ಲಿದೆ. ಥ್ಯಾಂಕ್ ಯು. ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ. ಮತ್ತು ನಮ್ಮ ಮಿಸ್ಸಿಸ್ನ ಲೈವು 6:30ಕ್ಕೆ ನೆನಪಿಟ್ಕೊಳ್ಳಿ ಎಲ್ಲರೂ ಕೂಡ. ಅಮ್ಮ ಸಿಸ್ ರಿಟರ್ನ್ ಡನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ. ಉಡುಪಿ ಸಿಸ್ಸಿಗೆ ಕಕಾಶ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ? ನಾರಾಯಣ್ ಕುಲಾಲ್ ಅವರು ಬಂದರು. ಹಾಯ್ ನಾರಾಯಣ್ ಕುಲಾಲ್ ಅವರು ವೆಲ್ಕಮ್. ನಾರಾಯಣ್ ಅವರೇ ಕಾಫಿ ಆಯಿತಾ? ಟೀ ಆಯಿತಾ? ಕಕಾಶ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹಾಯ್ ನಾರಾಯಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ಸೀದಾ ಸಾದಾ ಲೈಫಲ್ಲಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತೇನೆ. ನಾವೆಲ್ಲ ಚೆನ್ನಾಗಿದ್ದೇವೆ. ದಾದಾ ತೂತೀನಿ ಉಡುಪಿ ಸಿಸ್ ಕೇಳೋನಲ್ಲೇರು. ಸಿದ್ದು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸಿದ್ದು ಅವರೇ. ಸಿದ್ದು ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಿದ್ದು ಅವರೇ ಒಂದು ಲೈಕ್ ಕೊಡಿ.
ಶಾಂತಿ ಕೋತಿ ಅಂತ ಕರಿತಾ ಇದ್ದೆ. ಕೋತಿ, ಕೋತಿ ನೀನು ನಾನು ಅಲ್ಲ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕೋತಿ ನೀನು ನಾನು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಕೋತಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲಿಂದ? ನಾವು ಮಂಗಳೂರಿನಿಂದ ನೇರ ಪ್ರಸಾರದಲ್ಲಿದ್ದೇವೆ. ಸೀದಾ ಸಾದ ಲೈಫ್ ಅವರು. ನೀವು ಎಲ್ಲಿಂದ? ಕೋತಿ ಹಾಯ್ ಅಂತೇಳಿ ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಾರಾಯಣ್ ಕುಳರ್ ಅವರು. ನಾರಾಯಣ್ ಅವರೇ, ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ? ನಿಮಗೆ ವೆಲ್ಕಮ್ ಲೈವಿಗೆ. ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತೇನೆ. ನೋಡಿ, ಕಮೆಂಟ್ ಹಾಕಿ ಆಯಿತಾ. ಯಾರೆಲ್ಲ ಬೇರೆಯವರ ಚಾನಲ್ಗೆ ಹೋಗಿ ಅವರ ವಿಡಿಯೋಗೆ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಆಯಿತಾ. ಕಮೆಂಟ್ ಒಂದು ನೆನಪಲ್ಲೇ ಹಾಕಿ, 1-2 ವಿಡಿಯೋಗಾದರೂ ಹಾಕಿ ಆಯಿತಾ ಕಮೆಂಟ್. ಇಲ್ಲದಿದ್ದರೆ ಒಮ್ಮೊಮ್ಮೆ ಶೋ ಆಗೋದಿಲ್ಲ ಕಮೆಂಟ್. ನಮ್ಮಿ ಕೋತಿ ನಮ್ಮಿ ಕೋತಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾರೆ. ನಮ್ಮಿಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಗುಂಪು ರವಿ ಅವರು ಬಂದರು. ಗುಂಪು ರವಿ ಅವರೇ, ಒಂದು ಲೈಕ್ ಕೊಡಿ. ಗುಂಪು ರವಿ ಅವರೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಿಸ್ ಸಿದ್ದು ಅವರು ಲೈಕ್ ಅಂತ. ಥ್ಯಾಂಕ್ ಯು ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಿಸ್ಸಿಸ್ನ ಲೈವ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೀತು ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಮ್ಮೀಸ್ ಅವರು ಸಪೋರ್ಟು, ಕೋತಿ ಅವರು ಸಪೋರ್ಟು, ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಅವರು ಚಾ ಆಯ್ತಂತ. ಚಾಂಡಿ ಎನ್ನ ಎಂಕಪ್ಪ ಅಪ್ಪ ಇರೇದಾದೆ ನಾರಾಯಣ್ ಕುಲಾಲ್ ಇರೇದಾದೆ. ವಿಡಿಯೋ ಸಿದ್ದು ಅವರು ಮಳೆ ಅಂತ ಹೇಳಿದೆ. ಹೌದೌದು, ಮಳೆ ಚಾನಲ್ ಇದೆಯಾ? ಓಕೆ. ಹೋ ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಬರ್ತಾ ಇದೆ ಮಾರ್ರೆ. ನಿಮ್ಮ ಕಡೆ ನೀರಿದು ಮಳೆ ಅಲ್ಲ. ರೀತು ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಕೋತಿ ನನ್ನ ಹತ್ರ ಮಾತಾಡಲ್ವಾ ಅಂತ ಕೇಳ್ತಾ ಇದ್ದಾರೆ. ಉಡುಪಿ ಸಿಸ್. ಯಾವ ದೇವ ಶಿಲ್ಪಿ ಕಾಡಿದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚೆನ್ನ. ಸಿದ್ದು ಚಾನಲ್ ಇಜ್ಜಿ ಪನೊಳ್ಳೆರು. ಸಿದ್ದು ಅವರೇ ಚಾನಲ್ ಇಲ್ವಾ? ಮತ್ತೆ ಯಾಕೆ ನಿಮಗೆ? ನೀವು ಸಪೋರ್ಟ್ ಮಾಡ್ತೀರಾ? ನೋಡಿ ಸಿದ್ದು ಅವರೇ, ಪ್ರೀತಿ ಸಿಸ್ಸಿಗೆ ಒಂದು ಗಿಫ್ಟ್ ಕೊಡಿ. ಮಧ್ಯಾಹ್ನ ಲೈವ್ ಉಂಟು 12 ಗಂಟೆಗೆ ಪ್ರೀತಿ ಸಿಸ್ನದು ಟುಗೆದರ್ ಲೈವ್ ಉಂಟು. ನಾನು ಕೂಡ ಹೋಗ್ತೇನೆ ಟುಗೆದರ್ ಲೈವ್ಗೆ. ನೀವು ಬಂದು ಸಪೋರ್ಟ್ ಮಾಡಿ ಆಯಿತಾ ನಮಗೆ. ಸಿದ್ದು ಅವರೇ ಇದ್ದೀರಾ? ಅನಿಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅನಿಲ್ ಹಾಯ್ ವೆಲ್ಕಮ್. ಅನಿಲ್ ಲೈಕ್ ಕೊಡಿ, ಲೈಕ್. ಅನುಕೋತಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಬಾಳೆ ತೋಟಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ನಮಸ್ತೆ ಮ್ಯಾಮ್. ನಮಸ್ತೆ ಇಂಡಿಯನ್ ಅವರೇ, ನಮಸ್ತೆ. ಸಿದ್ದು ಅವರು ಹಲೋ ಅಂತ ಹೇಳ್ತಾರೆ. ಟಿಫಿನ್ ಆಯ್ತಕ್ಕ? ಆಗಿದೆ ಲೈಕ್ ಕೊಟ್ಟೆ ಅಂತ. ಥ್ಯಾಂಕ್ ಯು ಇಂಡಿಯನ್ ಅವರೇ. ಅನಿಲ್ ಅವರೇ ಲೈಕ್ ಕೊಡದಿದ್ದರೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಕಾಫಿ ಆಗಿದೆ, ನಂದು ಟಿಫಿನ್ ಆಗಿದೆ. ನಮಗೆ ಅಪ್ಪಂ. ಶಿಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿದೆ. ನೀವು ವರ್ಕ್ ರೀ? ಇಲ್ಲ, ಹೌಸ್ ವೈಫ್. ನಾನು ವರ್ಕ್ ಮಾಡೋದಿಲ್ಲ, ಹೌಸ್ ವೈಫ್. ನಗು ನಗುತ್ತ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆಯೆಂದು ನೀ ತಿಳಿ. ಲೈಕ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಅನಿಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ನಿಮ್ಮದು ಚಾನಲ್ ಇದೆಯಾ ಅನಿಲ್ ಅವರೇ? ಸಿದ್ದು ಅವರೇ ನೀವು ವರ್ಕ್ ಕಾಫಿ ಆಯ್ತಾ? ಸಿದ್ದು ಅವರೇ, ಅನಿಲ್ ಅವರೇ ಕಾಫಿ ಆಯ್ತಾ ನಿಮ್ಮದು? ಉಡುಪಿ ಸಿಸ್ ಮಂಗನ ಒಂದು ಕಡೆ ಬರೋದಿಲ್ಲ ದಾದಾಡಿ. ಉಡುಪಿ ಸಿಸ್ ರಡ್ಡು ಮಂಗೊಂಡು ಗೀರ್ ಮಂಗಣ್ಣ ಕಡ್ಲೆಕಾಯಿ ನಿಂಗಣ್ಣ ಕೊಂಬೆಯಿಂದ ಕೊಂಬೆಗೆ ಹೈಜಪ್ ಮಾಡೋ ಹನ್ಮನ್ನ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಆತೆ ಬರ್ತೀನಿ ಪ್ರಿಸಿಸ. ನೀವು ಯಾವುದಾದ್ರು ಸಿಂಗಿಂಗ್ ಕಾಂಪಿಟೇಷನ್ ಗೆದ್ದಿದ್ದೀರಾ? ಇಲ್ಲಪ್ಪ, ನಾನು ಯಾವುದು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಲೇ ಇಲ್ಲ. ಮತ್ತು ಗೆಲ್ಲೋದು ಎಲ್ಲಿಂದ? ನಾನು ಗೆಲ್ಲೆಲ್ಲ ಹೋಗಲೇ ಇಲ್ಲ ಸಿಂಗಿಂಗ್ ಕಾಂಪಿಟೇಷನ್ಗೆ. ನಾನೀಗೆ ಮನೆಯಲ್ಲಿ ಆಡೋದು ಮಾರ್ಯಾರೆ ಅಷ್ಟೇ. ಎಲ್ಲಿಂದ ನೀವು? ಸಿದ್ದು ಅವರ ಸೀದಾ ಸಾದ ಲೈಫ್ ಅವರೇ. ನೋಡಿ ಇಲ್ಲಿ ಪ್ರೀತಿಸಿದ್ದಾರಲ್ಲ ಪಿನ್ ಐಡಿ, ಅವರಿಗೆ ಕನೆಕ್ಟ್ ಆಗಿ ಆಯಿತಾ. ಮಧ್ಯಾಹ್ನ ನಮ್ಮದು ಟುಗೆದರ್ ಲೈವ್ ಉಂಟು, ಬನ್ನಿ. ತುಳು ಲಾಗ್ಗೆ ಬನ್ನಿ. ನಾರಾಯಣ
ನವೀನ್ ತುಳುಲಾಗ್ಗೆ ಬನ್ನಿ ಬರ್ಪೆ ಕೋಡೆ ಬೈಜ್ಜಿಯೆ ನಾರಾಯಣರು ಕೋಡೆ ಪಣೆಯನ್ನು ಬೈಯಡ್ ಲೈವ್ ಮಲ್ತಿತ್ತೆ ಕೋಡೆ ಅಂತೂ ಬಿಸಿ ಇತ್ತೆ ಬಿನ್ನೇರು ಪರಿತ್ತೆ ಅಂಚ ಎಲ್ಲೇ ಬರ್ಪೆ ಇನಿ ಬರ್ಪೆ ಇನಿ ಅವೇ ಬರ್ಪೆ ನೇಪಲ ಇದೇನಂತ ತುಜಾರ ದುರ್ಗಾ ಬಂದು ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಮರಳಾಗೋದ್ರೆ ಬಪ್ಪರಾಗ್ತೀರಪ್ಪ ಹೆಚ್ಚಿನ ನೀವು ಎಲ್ಲಿರ್ತೀರಾ ನಾನು ಮನೆಯಲ್ಲಿರೋದು ಮಾರ್ರೆ ಅವು ಕೋತಿಯೇ ಅಣ್ಣಂದು ಕೋತಿ ಸೆಲ್ವಾ ಅವರು ಬಂದರು ಸೆಲ್ವರಾಜ್ ವೆಲ್ಕಮ್ ಅನ್ಕೊ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೆಲ್ವರಾಜ್ ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ ಸೆಲ್ವರಾಜ್ ಅವರೇ ಪಿನ್ ಐಡಿಗೆ ಒಂದು ಗಿಫ್ಟ್ ಕೊಡಿ ಮತ್ತು ಟುಗೆದರ್ ಲೈವ್ ಉಂಟು ಪ್ರೀತಿ ಸಿಸ್ನ ಲಾಗಲ್ಲಿ ಟುಗೆದರ್ ಲೈವ್ಗೆ ಹೋಗ್ತಾ ಇದ್ದೇನೆ ನಾನು ನೀವು ಕೂಡ ಬಂದು ಸಪೋರ್ಟ್ ಮಾಡಿ ಆಯಿತಾ ಮಧ್ಯಾಹ್ನ 12 ಗಂಟೆಗೆ ನನ್ನ ಚಾನಲ್ ಆಲ್ಸೋ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೀದಾ ಸಾದ ಲೈವ್ ಚಾನಲ್ ಇದೆಯಾ ಸೀದಾ ಸಾದ ಲೈವ್ ಒಂದು 5 ನಿಮಿಷ ಪ್ರೀತಿ ಸಿಸ್ನ ಒಂದು 5 ನಿಮಿಷ ಆಗಲಿ ಮತ್ತೆ ನಿಮ್ಮದು ಸೀದಾ ಸಾದ ಲೈವ್ ಇರಿ ಹೋಗಬೇಡಿ ಪಿನ್ ಮಾಡ್ತೇನೆ ಆಯಿತಾ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದ ಒಳ ಒದ್ದಳೆ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೋತಿಯವರು ಸಪೋರ್ಟಿಂಗಲ್ಲಿದ್ದಾರೆ ಅಂತ ಶುವರ್ ಸಿಸ್ ಓಕೆ ಶಾಂತಿ ಸೂಪರ್ ಅಂತ ಹೇಳ್ತದೆ ಓಕೆ ಮೈ ಕಮ್ಮಿಂಗ್ 12 ಓಕೆ 12 PM ಅಲ್ವಾ ಚೆಲ್ಲಿದರು ಮಲ್ಲಿಗೆಯ ಅಂತ ಹೇಳ್ತಾ ಇದ್ದಾರೆ ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಶಾಂತಿ ಅಂತ ಹೇಳ್ತಾ ಇದ್ದಾರೆ ಕೋತಿಯವರು ಸೀದಾ ಸಾದ ಲೈಫ್ ನಿಮ್ದೀಗ ಲೈವ್ ಆಗ್ತಾ ಉಂಟಾ ಅಂತ ಕೇಳ್ತಾ ಇದ್ದಾರೆ ಸೀದಾ ಸಾದ ಲೈವ್ ಅವರೇ ನಿಮ್ಮದು ನಿಮ್ಮದು ಲೈವ್ ಆಗ್ತಾ ಉಂಟಾ ಸಿದ್ದು ಸಾಂಗ್ ಬೆಸ್ಟ್ ಅಂತ ಹೇಳಿ ಥ್ಯಾಂಕ್ ಯು ಸಿದ್ದು ಅವರೇ ಥ್ಯಾಂಕ್ ಯು ಸೋ ಮಚ್ ನೀನು ಹೋಗಾಚೆ ಕೋತಿ ಅಂತ ಹೇಳಿದೆ ಬಾಯ್ ನಾರಾಯಣ ಕುಲಾರ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶಾರದಾ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೆಲ್ವಾ ಅವರು ಶಾಂತ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಸಿಸ್ ಶಾಂತಿ ಕೋತಿ ಅಂತ ಹೇಳ್ತಾ ಇದ್ದಾರೆ ಈ ನಮ್ಮ ಕೋತಿ ಸೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಅಕ್ಕಗೆ ನಮಸ್ತೆ ರಕ್ಷಿತ್ ವೆಲ್ಕಮ್ ಒಂದು ಲೈಕ್ ಕೊಡೋದು ಲೈಕ್ ಕೊಡಿ ಆಯಿತಾ ಸೆಲ್ವಾ ಅವರೇ ಲೈಕ್ ಕೊಟ್ರಾ ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ ಮರಕ್ಕೆ ಹಾರು ಕೋತಿ ಅಂತ ಹೇಳಿದೆ ಪ್ರೀತಿ ಅಕ್ಕ ನಮಸ್ತೆ ಅಂತ ಹೇಳಿದೆ ಊಟ ನಾನು ಇದು ತಿಂಡಿ ತಿಂದದ್ದು ಸಿದ್ದು ಅವರೇ ಊಟ ಮಧ್ಯಾಹ್ನ ನಮಗೆ ವಿಜಯ್ ಗೋದರ್ ಅವ್ರು ಬಂದರು ಗುಡ್ ಮಾರ್ನಿಂಗ್ ಅಂತೇಳಿ ವಿಜಯ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ ವೆಲ್ಕಮ್ ನಿಮಗೆ ವಿಜಯ್ ಅವರೇ ಸಿದ್ದು ಅವರೇ ಲೈಕ್ ಕೊಡ್ತೀರಿ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಮ್ಮೆ ಲೈಕ್ ಕೊಟ್ಟು ಬಿಡಿ ಆಯಿತಾ ಕೋತಿ ನಿನ್ನೆ ಕೋತಿ ಶಾಂತಿ ಕೋತಿ ಅಂತ ಆದಿ ಸ್ಪೆಷಲ್ ಸಂಗೀತಕ್ಕೆ ಇನಿ ಅಪ್ಪ ಏಂಕ್ ಚಾಕಪ್ಪ ಇರೇದಾದೆ ರಕ್ಷಿತ್ ಅಪ್ಪ ಲೈಕ್ ಅಂತ ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಕಣ್ಣು ಇಲ್ಲ ಈ ಕನಸಿಗೆ ಕಣ್ಣು ಬೇಕಿಲ್ಲ ಹೆಲೋ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಸೀದಾ ಸಾದ ಲೈಫ್ ಅವರು ಹೆಂಗೆ ಕಾಣೆನೆ ಕೋರಿ ತಿಂದೆ ಅಕ್ಕ ಅಂದೆ ದೋಸೆನಾ ಕೋರಿಗೆ ಅಮರ್ ಆಲ್ವಾ ಗೊತ್ತಾ ನಿಮಗೆ ಇಲ್ಲ ಇಂಡಿಯನ್ ಅವರೇ ಯಾಕೆ ಗೊತ್ತಿಲ್ಲ ನನಗೆ ಬೆಣ್ಣೆ ಮಾತಿಗೆ ಲೈವ್ಗೆ ಬರಬೇಡಿ ಕೋತಿ ಎಂಥದ್ದು ಕೋತಿ ಮತ್ತೆ ಏನು ಮಾಡ್ತೀರಾ ಏನಿಲ್ಲ ಈಗ ಲೈವ್ ಮಾಡ್ತಾ ಇದ್ದೇನೆ ಮಾರ್ರೆ ನಾನು ನಿಮ್ಮ ಎದುರಿಗೆ ಕೂತ್ಕೊಂಡಿದ್ದೇನೆ ಕೋಳಿಗೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ತುಂಡು ಒಳಗೆ ಹೋದರೆ ಗುಂಡು ನಾಲ್ಗೆ ಹತ್ತೋದು ತುಂಡನ್ನ ತುಂಬ ಫ್ರೆಂಡನ್ನ ಕೋಳಿಗೆ ಖಾರ ಮಸಾಲೆ
ಮತ್ತೆ ಏನು ಮಾಡ್ತೀರಾ? ಎಲ್ಲವೂ ಮೋಸ ಮೋಸ ಅಂತ ಹೇಳ್ತಾ ಇದ್ದಾರೆ. ಶಾಂತ ದೇಶ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮನೆ ತೋರಿಸಿ, ನಮ್ದು ಇದುವೇ ಸೀಟಿದು ಮನೆ, ನಮ್ಮದು ಮನೆ ಅಷ್ಟು ಇದಿಲ್ಲ. ಮನೆ ಎಲ್ಲ ಅಲ್ಲಿ ಬಿದ್ದಿದೆ, ಮನೆಯಲ್ಲಿ ಏನು ಕ್ಲೀನ್ ಆಗಲಿಲ್ಲ. ಇಂಡಿಯನ್ ಅವರೇ ಮನೆ ಎಂತ ತೋರಿಸೋದು ಮಾರ್ರೆ, ನೋಡಿ ಇದುವೇ ಸೀಟಿದ್ದು ಮನೆ ನಮ್ಮದು ಅಷ್ಟೇ. ಮನೆ ಯಾವುದು ತೋರಿಸ್ಲಿಕ್ಕೆ ಈಗ ಆಗೋದಿಲ್ಲ. ಅಲ್ಲಿ ಉಂಟು, ಯಾವುದು ಕೆಲಸ ಆಗಲಿಲ್ಲ ನಂದು. ಮನೆ ಕಟ್ಟಿ, ದೊಡ್ಡ ಮನೆ ಕಟ್ಟಿದ ನಂತರ ಹೋಮ್ ಟೂರ್ ಮಾಡ್ತೇನೆ, ಆಗ ನೋಡಿ ನೀವು ಆಯಿತಾ. ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ಹಾಂ, ಸಾಂಗ್ ಮಸ್ತ್ ಆಡ್ತೀರಾ ನೀವು. ಥ್ಯಾಂಕ್ ಯು ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಮಡಿಕೇರಿ ಸಿಪಾಯಿ ಮುತ್ತಾತ ಮನೆಂದು ಅದರ ಮಧುರ ಮಧುರ ನಗಡ ಪ್ರೇಮವೋ ತುಂಬ ಚಾಹಿ ಶೀಟ್ ಮನೆ ಆದರೂ ಪರವಾಗಿಲ್ಲ. ನೋಡಿ ಇದುವೇ ಶೀಟ್ ಮನೆ, ನೋಡಿ ಕಾಣ್ತದ, ಇದುವೇ ನೋಡಿ. ತೋರಿಸುವ ಆಯ್ತಾ, ಈಗ ಬೇಡವಾ. ಶಾಂತಿ ಸಪೋರ್ಟಿಂಗಲ್ಲಿದ್ದಾರೆ, ಕೋತಿ ಸಪೋರ್ಟಿಂಗಲ್ಲಿದ್ದಾರೆ. ರಾಹುಲ್ ಬಂದರು. ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್, ಕಾಫಿ ಆಯ್ತಾ? ಹೌದಾ, ನಿಮ್ಮದು ಕೂಡ ಅದೇ ಮನೆಯಾ? ಹೌದು, ಓಕೆ. ನಮ್ದು ಏನಿಲ್ಲ, ಒಂದು ಕೋಣೆ ಅಷ್ಟೇ ಇರೋದು, ಮತ್ತೇನಿಲ್ಲ ತೋರಿಸ್ಲಿಕ್ಕೆ. ಇಂಡಿಯನ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಚಾನಲ್ ಇದೆಯಾ? ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ತಿಂಡಿ ಆಯ್ತಾ ಕೇಳ್ತಾ ಇದ್ದಾರೆ. ರಾಹುಲ್ ಲೈಕ್ ಕೊಟ್ಟಿನಿ ರೀ. ಓಕೆ, ಥ್ಯಾಂಕ್ ಯು. ಆ್ಯಪಲ್ ಅಂತ ಹೇಳ್ತಾ ಇದ್ದಾರೆ ಶಾಂತಕ್ಕ. ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ಬೋಟ್ ಅಂತ ಹೇಳ್ತಾ ಇದ್ದಾರೆ. ದಾದಿ ಬೋಟ್ ಹಿಡ್ಕೋಪರ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸೋ ಗಾಳಿಗೆ ಬೀಳುತ್ತೇಳುವ ತೆರೆಯ ಮೇಗಡೆ ಹಾರಲಿ. ಕೋತಿ ಮೆಸೇಜ್ ಸರಿ ಓದುತ್ತಾ ಇಲ್ಲ, ಸಂಗೀತ ಕೋತಿ ಅಂತ ಹೇಳ್ತಾ ಇದ್ದಾರೆ. ಎಂತಾಯ್ತಾ? ಎಲ್ಲಿಯಾ? ರಾಹುಲ್ ಕೋತಿಯಾ? ರಾಹುಲ್ ಕೋತಿ ಎಂತ? ರಾಹುಲ್ ಎಂತ ಕೋತಿಯ ನಿಂದು? ಎಲ್ಲರೂ ಕೋತಿಯನ್ನು ಸೇರಿಸ್ತೀಯಲ್ಲ, ಅವರಿಗೆ ಬೇಜಾರಾಗ್ತದೆಯಾ ಕೋತಿ? ಗಿಳಿಯಾ? ರಾಮ ಹಸಿರು ಗಿಳಿಯ ರಾಮ, ಗೂಡಿನಲ್ಲಿ ನೀನು ಬಂದಿ, ಓಹೋ ಹಾಡಿನಲ್ಲಿ ನಾನು ಬಂದಿ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ಥ್ಯಾಂಕ್ ಯು ರಾಹುಲ್ ಕೋತಿ ಹುಡುಗಿಯರಂದರೆ ಡೇಂಜರಪ್ಪ, ಹುಷಾರಾಗಿರಪ್ಪ ಅಂತ ಹೇಳ್ತಾ ಇದ್ದಾರೆ. ಮಂಗ ಅಂತ ಹೇಳಿದೆ. ಹೌದೌದು, ಮಂಗ ಜೋರಿದೆಯಾ? ಮಂಗ ತುಂಬ ಜೋರಿದೆ ಮಂಗ. ನನ್ನ ಜೀವನಿನು ನನ್ನ ಬಾಳ, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ನೋಡಿ ಪ್ರೀತಿ ಲಾಗಿಗೆ ಕನೆಕ್ಟ್ ಆಗದವರು ನೋಡಿ, ಮತ್ತೆ ಪ್ರೀತಿ ಲಾಗಲ್ಲಿ ಟುಗೆದರ್ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸೆಲ್ವ ಅವರು, ರಾಹುಲ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಸೆಲ್ವ ಅವರು ರಿಟರ್ನ್ ಮಾಡಿ ಆಯಿತಾ. ಶಾಂತಿ ಕೋತಿ ಅನುಭವ ಆಗಿದೆ, ಕೋತಿ ಬರ್ತದೆ ಇವಾಗ ಅಂತ ಹೇಳಿದೆ. ಮಲ್ಲಿಗೆ, ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ. ಹಾಯ್ ದುರ್ಗಾ ಮಾತೆ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ವೆಲ್ಕಮ್ ಜಗ್ಗಣ್ಣ. ಚಾಪರಿಯರ ತಿಂಡಿ ತಿಂದರ? ದಾದ ತಿಂಡಿ. ಎಂತ ನಿಮ್ಮದು ಕೋತಿ ಅಬತರ? ಹೌದೌದು, ಕೋತಿ ತುಂಬ ಅಬತರ ಕಟ್ತಾ ಇದೆ ಮಾರ್ರೆ, ಎಂತಂತ ಗೊತ್ತಾಗೋದಿಲ್ಲ. ಜಗ್ಗು ಕೋತಿ ಬರ್ತದೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈ ಕೋತಿದು ತುಂಬ ಉಪದ್ರ ಇದೆ ಇಲ್ಲಿ. ಅಕ್ಕ ಶಾಂತಕ್ಕ ಉಂಡರೆ ಅಂತ ಕೇಳ್ತಾ ಇದ್ದಾರೆ ಜಗ್ಗಣ್ಣ. ಹಾಯ್ ಜಗ್ಗಣ್ಣ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಚಂದಿರನಿಲ್ಲದ
ಅಕ್ಕನ ಕಟ್ಟಿ ಹಾಕಿದ್ದಾರೆ ಇಲ್ಲಿ. ಹೌದೌದು, ಪಿನ್ ಮಾಡಿದೆ ಪ್ರೀತಿ ಅಕ್ಕಗ. ರಾಹುಲ್ ಮಧ್ಯಾಹ್ನ ಪ್ರೀತಿ ಅಕ್ಕನ ಒಂದಿಟ್ಟು ಲೈವ್ ಉಂಡವೆ, ಯಾನ ಪ್ರೀತಿ ಅಕ್ಕ ಟುಗೆದರ್ ಲೈವ್ ಬರ್ಪ ಬತ್ ಸಪೋರ್ಟ್ ಮಲ್ಪ್ಲೇವೆ. ತಿಂಡಿ ತಿಂದಿನ ಜಗ್ಗಣ್ಣ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಕೋತಿ ಬಡಿತದೆ ಆಂಟಿಯರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ ಅಂತ ಹೇಳ್ತಾ ಇದ್ದಾರೆ ಕೋತಿ. ತೆರೆದಿದೆ ಮನೆಯೋ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾತಿತಿ. ಕೋತಿ ಮೂತಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಉಗ್ರಾಮ್ ರಿಟರ್ನ್ ಡನ್, ರಾಹುಲ್ ಅವರು ರಿಟರ್ನ್ ಡನ್ ಅಂತೇಳಿ ಜಗ್ಗು ಬ್ರದರ್ ಅಂತ ಕರಿತಾ ಇದ್ದಾರೆ ಸೆಲ್ವಾ ಅವರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹದಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಒಂಜಿ ಪ್ರಶ್ನೆಗೇನು ಮ್ಯಾನ್ ಉತ್ತರ ಕೊರ್ಲೆ. ಕೆಂಪು ಕೋಟೆಯ ಒಳಗೆ ಬಿಳಿಯ ಸಿಪಾಯಿಗಳು, ಒಂದು ಒಗಟು. ಕೆಂಪು ಕೋಟೆಯ ಒಳಗೆ ಬಿಳಿಯ ಸಿಪಾಯಿಗಳು. ಕರಿಯಪ್ಪ ಅವರು ಬಂದರು, ಹಾಯ್ ಅಂತ ಹೇಳ್ತಾರೆ. ಕರಿಯಪ್ಪ ವೆಲ್ಕಮ್. ಒಂದು ಲೈಕ್ ಕೊಡಿ. ಒಗಟು ಕೇಳ್ತಾ ಇದ್ದೇನೆ, ಉತ್ತರ ಗೊತ್ತಿದ್ರೆ ಹೇಳಿ ಆಯಿತಾ. ಕೆಂಪು ಕೋಟೆಯ ಒಳಗೆ ಬಿಳಿಯ ಸಿಪಾಯಿಗಳು. ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ, ಕಾಳ ಕಳೆಯೋ ವಿರಹ. ಕಣ್ಣು ಅಂತ ಹೇಳಿದರೆ ಕಣ್ಣಲ್ಲ, ಮುಂಚೆಲ್ಲ. ಪ್ರೀತಿ ಅಕ್ಕ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ ಉಗ್ರ ಅವರು. ಶಾಂತಸಿಸ್ ಮೆಣಸಲ್ಲ, ಇದರಲ್ಲಿ ಬೇರೆ ಉಂಟಾ? ಇದರಲ್ಲಿ ಬೇರೆ ಆನ್ಸರ್ ಉಂಟು, ಮೆಣಸಲ್ಲ. ಜಗ್ಗಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ಟೊಮೆಟೊ ಸರಿಯಾದ ಉತ್ತರ. ಶಾಂತಸಿಸ್ ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶಾಂತಸಿಸ್ಗೆ ಒಂದು ಚಪ್ಪಾಳೆ. ತಪಾಲೆ ಅವಳು ದಿಕ್ಕಿಲಿ ಕಜಿಪುಗು ತಪಾಲೆ ಹತ್ತಿ ಟೊಮೆಟೊ ಕರಿಯಪ್ಪ ಬ್ರೋ ಅಂತ ಹೇಳ್ತಾ ಇದ್ದಾರೆ ಸೆಲ್ವಾ ಅವರು. ನೆಕ್ಸ್ಟ್ ಕೇಳುವೆ. ಕಿರೀಟ ಉಂಟು ರಾಜನಲ್ಲ, ಗಡ್ಡ ಉಂಟು ತುರುಕನಲ್ಲ. ಕಿರೀಟ ಉಂಟು ರಾಜನಲ್ಲ, ಗಡ್ಡ ಉಂಟು ತುರುಕನಲ್ಲ. ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಕಿರೀಟ ಉಂಟು ರಾಜನಲ್ಲ, ಗಡ್ಡ ಉಂಟು ತುರುಕನಲ್ಲ. ಎಂತ ಹೇಳಿ, ಆನ್ಸರ್ ಹೇಳಿ. ಪ್ರಶಾಂತ್ ರೋಷನ್ ಅವ್ರು ಬಂದರು. ಹಾಯ್ ಪ್ರಶಾಂತ್ ವೆಲ್ಕಮ್. ಒಂದು ಲೈಕ್ ಕೊಡಿ. ಸಂಗೀತ ಕೋತಿ ಬರ್ತಿದೆ. ಟೊಮೆಟೊ ಹೇಗೆ ಆಗ್ತದೆ ಹೇಳು. ನನಗೆ ಗೊತ್ತಿಲ್ಲ ವಾರ ಕೋತಿ, ಅದರಲ್ಲಿ ಆನ್ಸರ್ ಆಗಿತ್ತು. ವಿನೋದ್ ಚವಾನ್ ಅವರು ಬಂದರು. ವಿನೋದ್ ಅವರೇ ವೆಲ್ಕಮ್. ಹಾಯ್ ವಿನೋದ್, ಒಂದು ಲೈಕ್ ಕೊಡಿ. ಅಜ್ಜಿ ಕುಡು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ ಕುಡತ್ತಿ, ಅವು ಕುಡುವತ್ತು. ತಾರೈ ಅಂತ ಹೇಳ್ತಾ ಇದ್ದಾರೆ. ಅತ್ತಿ ತಾರಯತ್ತು, ಅಜ್ಜಿ ಕುಡುಲತ್ತು ತಾರೈಲತ್ತು. ನಿಮ್ಮ ನಗು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಓಕೆ. ಗೌರಿ ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಡಿ. ಲೈಕ್. ಕೋಳಿ, ಕೋಳಿ, ಹೌದೌದು ಕೋಳಿ. ಹುಂಜ ಆಯಿತಾ, ಹುಂಜ ಕೋಳಿ ಆಗ್ತದೆ, ಸಾಧಾರಣ ಆಗ್ತದೆ. ವಿಜಯ್ ಅವರು ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಲೈವ್ ಅಂತ ಹೇಳ್ತಾ ಇದ್ದಾರೆ. ನಂದು ಮಂಗಳೂರಿನಿಂದ. ಮಂಗಳೂರು ಆರ್ ಉಡುಪಿ, ಮಂಗಳೂರು ನಮ್ಮದು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ರಾಹುಲ್ ಅವರು. ಕೋಳಿ ಅಂತ ಹೇಳ್ತಾ ಇದ್ದಾರೆ. ಹುಂಜ ಆಯಿತಾ, ಹತ್ತಿರ ಇದ್ದರೂ ಪರವಾಗಿಲ್ಲ. ಈಗ ಇನ್ನೊಂದು ಕೇಳ್ತೇನೆ. ಗಿರಗಿರನೆ ತಿರುಗುತ್ತದೆ ಚಕ್ರವಲ್ಲ, ಅದಕ್ಕೆರಡು ಕೊಂಬುಂಟು ಮೃಗವಲ್ಲ. ಗಿರಗಿರನೆ ತಿರುಗುತ್ತದೆ ಚಕ್ರ ಅಲ್ಲ, ಅದಕ್ಕೆರಡು ಕೊಂಬುಂಟು ಕೊಂಬು, ಮೃಗ ಅಲ್ಲ. ಯಾವುದು? ಹುಂಜ. ಹೌದೌದು, ಹುಂಜ ಸರಿ ಶಾಂತಸಿಸ್, ಹುಂಜ ಸರಿ. ನಾನು ಕೋತಿ, ನೀನು ಕೋತಿ, ಎಲ್ಲ ಕೋತಿಗಳು. ಹೌದೌದು. ಪೆರಡೆತ್ತಿ ಹುಂಜಯ್ಯವು ಪಗೆಲು ಕುಲೆ ಬೈದುಡು ಅನ್ನಂದು ಬೈದು ನಾನು ಒಂಜಿ ಬತ್ತಿನ ಅಂದದೆ. ನಾನು ಹುಡುಗ ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೌರಿ ಅಂತ ಹೆಸರಿಟ್ಟಿದ್ದೀರಾ ಮಾರ್ರೆ. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಬಟ್ ನಾವು ವಾಚಿಂಗ್ ಫ್ರಮ್ ಅಬುದಾಬಿ. ಹೌದಾ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಾನಲ್ ಇದೆಯಾ
ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಅಬುದಾಬಿಯಿಂದ ಬಂದು ನಮ್ಮ ಲೈವ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾನ್ ಹತ್ತು ಗ್ರಾಮ್. ಫ್ಯಾನ್ ಅಲ್ಲ. ಅನಿಕೇತ್ ಪಾಟೀಲ್ ಅವರು, ಅನಿಕೇತ್ ಪಾಟೀಲ್ ವೆಲ್ಕಮ್. ಲೈಕ್ ಕೊಡಿ, ಲೈಕ್. ಪ್ರಶಾಂತ್ ಅವರೇ, ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿಯಾ. ಅನಿಕೇತ್ ಲೈಕ್ ಕೊಡಿ. ಐಡ್ ಮಲ್ಪೊಚ್ಚಿ ರಾಹುಲ್ ಬ್ರೋ, ಟೈಮ್ ಔಟ್ ಕೊರ್ಲೆ ಪನೊಂದುಲ್ಲೇರು. ಐಡ್ ದೆಪ್ಪುಲೆವೆ, ಐಡ್ ಕೊರಿಯಡೆ ದೆಪ್ಪುಲೆ, ಟೈಮ್ ಔಟ್ ಕೊಡ್ದು ಬಿಡ್ಲೆ. ಅಕ್ಕ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಮಲ್ಲಪ್ಪ ಅವರೇ ನಮಸ್ಕಾರ. ಒಂದು ಲೈಕ್ ಕೊಡಿ ಮಲ್ಲಪ್ಪ ಅವರೇ. ಮತ್ತೆ ಒಂದು ಆನ್ಸರ್ ಹೇಳಿ ನೀವು ನೋಡುವ. ಗಿರಗಿರನೆ ತಿರುಗುತ್ತದೆ ಚಕ್ರವಲ್ಲ, ಅದಕ್ಕೆರಡು ಕೊಂಬುಂಟು ಮೃಗವಲ್ಲ. ಮಲ್ಲಪ್ಪ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಕಾಫಿ ಆಯ್ತಾ? ನಂದಾಗಿದೆ ಕಾಫಿ. ಮಲ್ಲಪ್ಪ ಅವರೇ ನಿಮ್ದಾಯ್ತಾ? ಎಲ್ಲಿಂದ ಆನ್ಸರ್ ಎಲ್ಲ ಇಲ್ಲ ಮಾರ್ರೆ. ಶಾಂತಕ್ಕೆ ಓಲ್ಲೇರು, ರಾಹುಲ್ ಓಲ್ಲೇರು. ಆನ್ಸರ್ ಇಜ್ಜ ಮೆಸೇಜ್ ಉಂತುದಿಲ್ಲ ಮಾರ್ರೆ. ಅಡೆಗೆ ತೂಕೊಂತು 1 ನಿಮಿಷ ಇಜ್ಜಿ ಮೆಸೇಜ್ ಇಜ್ಜಿ. ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಲ್ಲ ಉತ್ತರ. ಗಿರಗಿರನೆ ತಿರುಗುತ್ತದೆ ಚಕ್ರವಲ್ಲ, ಅದಕ್ಕೆರಡು ಕೊಂಬುಂಟು ಮೃಗವಲ್ಲ. ಒಂದು ಕೋರ್ತಿ ನಿನ್ನ ಇಷ್ಟಪಡ್ತಾ ಇದೆ ಅಂತೆ ನೋಡು ಸಂಗೀತ ಕೋತಿ. ಅದಕ್ಕೆ ಏನೋ ಮರಳು ಮಾಡಿದ್ಯಾ? ಅಯ್ಯೋ ದೇವ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಯಾನು ಕುಲೆತ್ತ ಪಾತೆ ರುಜ್ಜಿ, ಯಾನು ಐಡು ಮಲ್ತು ಜೀರತ್ತೆ ಇರತ್ತ ಆರು ಮಲ್ದು ಜೀರು. ಕ್ವಾಟ್ರತ್ತಿಯೇ ಈ ಜಗ್ಗಣ್ಣ ಕಾಡೇರೆ ಕ್ವಾಟ್ರೇನು. ಓಕೆ ಗ್ರಾಮುಲ್ ಆನ್ಸರ್ ಪಲ್ಲೆ. ಗಡಿಯಾರ ಅಲ್ಲವ ಕರಿಯಪ್ಪ ಅವರೇ, ಗಡಿಯಾರ ಅಲ್ಲ. ಗಿರಗಿರನೆ ತಿರುಗುತ್ತದೆ ಚಕ್ರವಲ್ಲ, ಅದಕ್ಕೆರಡು ಕೊಂಬುಂಟು ಮೃಗವಲ್ಲ. ಗಡಿಯಾರ ಅಲ್ಲ. ಅಕ್ಷಿತಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಕ್ಷಿತಾ ಅವರೇ, ವೆಲ್ಕಮ್. ಆನ್ಸರ್ ಗೊತ್ತಿದ್ರೆ ಹೇಳಿ ಆಯ್ತಾ. ಶಾಂತಸಿಸು ಗೊತ್ತಿಜ್ಜೆ. ಶಾಂತಿಸ್ ಒಳ್ಳೆಯರು. ಸಂಪತ್ ವೈದ್ಯರತ. ಹಾಯ್ ಅಕ್ಷಿತಾ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ. ಸ್ಕ್ರೀನ್ಗೆ ಡಬಲ್. ಅವು ಪಿದಕ್ ಜಗ್ಗಣ್ಣ ಅಂತ ಇದ್ದಾರೆ. ಫಕೀರಪ್ಪ ಅವ್ರು ಬಂದರೆ ಹಾಯ್ ಫಕೀರಪ್ಪ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಫಕೀರಪ್ಪ ಒಂದು ಲೈಕ್ ಕೊಡಿಯ ಫಕೀರಪ್ಪ. ಲವ್ ಮಾಡೋದು ಕೋತಿಗಳು ಮುಂದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕೋತಿ ಭೂಮಿ ಅಲ್ಲ. ಗಿರಗಿರನೆ ತಿರುಗುತ್ತದೆ ಚಕ್ರವಲ್ಲ, ಅದಕ್ಕೆರಡು ಕೊಂಬುಂಟಾ ಕೊಂಬು ಮೃಗವಲ್ಲ. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೀದಾ ಸಾದ ಲೈಫ್ನ ಒಂದು ಪಿನ್ನ ಮಾಡ್ತೇನೆ ಆಯ್ತಾ. 1 ನಿಮಿಷ ಪ್ರೀತಿಸಿ ಸ್ಪಿನ್ ತೆತ್ತೇವೆ. ಯಾರೇನೊಂಚೂರು ಮಲ್ಪೆ. ಸಂತೋಷ್ ಆಯ್ ಅಂತೆ. ಸಂತೋಷ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಕಿಶೋರ್ ಅವರು, ಐ ಆಮ್ ಕಿಶೋರ್. ಗುಡ್ ಮಾರ್ನಿಂಗ್ ಕಿಶೋರ್. ಲೈಕ್ ಒಂದು. ಪ್ರಶಾಂತ್ ರೋಜನ್ ಬೊಗರಿ ಅಲ್ಲ ಕೊಂಬುಂಟಿಂಚ. ಗಿರ ನಿಂಚ ತಿರ್ಗುಣ್ ನಿಂಚ. ಗಾಳಿಪಟ ರಾಹುಲ್ ಬ್ರೋ ಅಂತ ನಗಾಡ್ತಾ ಇದ್ದಾರೆ. ಗಂಗಸರ ಪಲ್ಯ ಅಂಚಿನ ತಿರ್ಗು. ಗಂಗಸರ ಹತ್ತವು. ಕಾರ್ತಿಕ್ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ. ಗಿರಗಿರನೆ ತಿರುಗುತ್ತದೆ ಚಕ್ರ ಹತ್ತವು, ಅದಕ್ಕೆರಡು ಕೊಂಬು ಮೃಗವಲ್ಲ. ಸಂತೋಷ್ ಲೈಕ್ ಡನ್. ಥ್ಯಾಂಕ್ ಯು. ಕಾರ್ತಿಕ್ ಅವ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ತಿಂಡಿ ತಿಂದೆಯಾ? ದಾದು ಸಮಾಚಾರ ದಾಲೆಜ್ಜಿ ಪನೋಡು. ಹಾವಲ್ಲ ಬೊಕ್ಕ ಎಂಚ ಉಲ್ಲರೆ ಅನುಷರುಲ್ಲೆ. ಫ್ಲೈಟ್ ಅಲ್ಲ ಬೊಕ್ಕ ವಿಶೇಷ. ದುಂಬುದ ತೊಟ್ಟೆಗೆ ಅದಲ್ಲವ, ಅದು ತೊಟ್ಟೆ ಮತ್ತೆ ಕ್ವಾಟ್ರೆಲ್ಲ ಹಾಕಿದ್ರೆ ಅದು ಹಾಕಿದವರು ತಿರ್ಬೋದು. ಅದಲ್ಲ. ಕ್ಲೂ ಕೊರ್ಲೆ ಅವು ಜುವಾಗ ಮಸ್ತ್ ಎಡ್ಡೆ ಬಕ್ಕ ನಮ್ಮ ಕಂಡೋಡು ಪುರ ಅವೇನು ನಡ್ಪ ಪಣ ಕಂಡೋಡು ಪುರ ಆಪಿ ನಾವು ವಸ್ತು ಪಣ ಆಯ್ತ ವಸ್ತು ಐಕ್ ಪಾರ್ದು ಅವೇನು ನಮ್ಮ ತಿರ್ಗವ ವಸ್ತುನ ಪುರ ಪಾರ್ದು ಗೊತ್ತಾಂಡೆ. ಕಂಡೋಡು ಆಪಿನ ಬೆಳೆ ಪುರ ಉಂಡತೆ ಅವೇನು ಆ ಉನಿಕ್ ಪಾರ್ದು ತಿರ್ಗವ ನಮ್ಮ ದಾದೆ ಪಲ್ಲೆ. ತೇಜಸ್ವಿ ಅವರು ಬಂದರು. 38 ಲೈಕ್ ಡನ್ ಅಂದ್ರೆ ಥ್ಯಾಂಕ್ ಯು. ಗೋಲಿ ಬಜೆ ಹತ್ತು ವಾರ ಅವು ಎನ್ನೆಡು ಬಿಟ್ಬಿನತ್ತ ಮಾರ್ರೆ. ಲೈವ್ ಬೆಳಿಗ್ಗೆ ಇದ್ದಾರೆ ಅಂತ ಹೇಳಿ. ಕಾರ್ತಿಕ್ 90ಗೆ ಅಯ್ಯೋ ಮಾತೆಲ್ಲ ಅವೇ ಬಂದ್ಬಿನಿಯಾ. ಮಿಷನ್ ಹತ್ತು ಗಾಳಿಪಟ ಅಲ್ಲ ಮಿಷನ್ ಅಲ್ಲ. ಎಂತ ಹೇಳುದು ಮಾರ್ರೆ. ಗಿರನೆ ತಿರುಗುತ್ತದೆ. ಯಾನೆಲ್ಲ ಇಂಚ ಮಲ್ತು ತೋಚ್ಬೋದಲ್ಲ ಇಂಚ ಗಾಳಿಪಟ ಮೇಲೆ ಹೋಗುದಲ್ಲವಾ. ಸಿದ್ದು ಅವರು ಸಪೋರ್ಟಿಗಲ್ಲಿದ್ದಾರೆ. ಥ್ಯಾಂಕ್ ಯು ಸಿದ್ದು ಅವರು, ಥ್ಯಾಂಕ್ ಯು. ನಾನು ಹೇಳ್ಬೇಕಾ? ಹಾಯ್ ಅಕ್ಕ ಅವರದಲ್ಲಿ ಸೂಪರ್ ಮ್ಯಾನ್ ವೆಲ್ಕಮ್. ಬುಗಾರಿ ಅಲ್ಲ ಕೊಂಬುಂಟು ಕೊಂಬು.
ಮಟ್ಟ ಮಂತ್ರ ಮಾಟ ಮಂತ್ರ ಅಲ್ಲ ಮಾರ್ರೆ, ಓಲ್ಡ್ ಮಂಕ್ ಅಂತ ಅದಲ್ಲ. ನಾನು ಹೇಳ್ಬೇಕಾ? ಉತ್ತರ ಹೇಳ್ಬೇಕಾ? ಎಂತವ ಹೇಳಿ ಹೇಳ್ತೇನೆ. ರಾಗಿ ಕಲ್ಲು, ರಾಗಿ ಇದು ಮಾಡ್ತಾರಲ್ಲ ಅದು ಕಲ್ಲು, ಅದಕ್ಕೆ ಎರಡು ಇದಿರ್ತದಲ್ಲ ಗೂಟ, ಅದಕ್ಕೆ ಕೊಂಬ ಅಂತ ಹೇಳುದು. ಪಲ್ಲೆಸಿಸ್ ರಾಗಿದ ಕಲ್ಲು, ಅದನ್ನು ತಿರುಗಿಸ್ತಾರಲ್ಲ ರಾಗಿದ ಕಲ್ಲು, ಗೊತ್ತಾಯ್ತಾ? ರುಬ್ಬುವ ಕಲ್ಲು, ಹೌದೌದು. ರಾಗಿ ಉಡಿ ಮಾಡ್ತಾರಲ್ಲ ರಾಗಿ ಎಲ್ಲ ಹಾಕಿ, ಅದು. ಅಯ್ಯೋ ದೇವ ಈತು ಬರ್ತಾಳೆ ಒಂಜಿ ಕ್ವಶನ್ ಕುಳಂಜಿ ಕೇನೋಡ ಕ್ವಶನ್ ಕೇನೋಡ ಅನಪಲ್ಲೆ ಕೇನ್ಮೆ ಒಂಜಿ. ಪ್ರಶಾಂತ್ ರೋಷನ್ ಓಕೆ ಅಂತ ಹೇಳ್ತಾರೆ. ಇನ್ನೊಂದು ಕೇಳ್ತೇನೆ. ಗುಂಡಿಯಲ್ಲೊಬ್ಬ ಕುಳ್ಳ ನಿಂತ್ಕೊಂಡು ಬಂದವರಿಗೆಲ್ಲ ಉತ್ತರ ಕೊಡ್ತಾನೆ. ಗುಂಡಿಯಲ್ಲೊಬ್ಬ ಕುಳ್ಳ ನಿಂತ್ಕೊಂಡು ಬಂದವರಿಗೆಲ್ಲ ಉತ್ತರ ಕೊಡ್ತಾನೆ. ಎಂತ ಆನ್ಸರ್ ಹೇಳಿ? ಕುಟ್ಟು ಒಂದೇ ಇರುತ್ತೆ. ಬೀಸು ಕಲ್ಲು, ಹೌದೌದು ಬೀಸು ಕಲ್ಲು, ಹೌದು. ರಾಗಿ ಕಲ್ಲು ಅಂತ ಇದರಲ್ಲಿ ಆನ್ಸರ್ ಇದೆ. ನಾನು ಇದರಲ್ಲಿ ಇದ್ದಾಗೆ ಹೇಳುದು, ನನಗೆ ಕೂಡ ಗೊತ್ತಿಲ್ಲ. ನಾನು ಇದರಲ್ಲಿ ಇದ್ದಾಗೆ ಆನ್ಸರ್ ಹೇಳ್ತೇನೆ. ತಪ್ಪಿದ್ರೆ ಮತ್ತೆ ಅದು ಅವರ ತಪ್ಪು, ಪುಸ್ತಕದವರ ತಪ್ಪು, ಆಯ್ತಾ? ಅದು ಪ್ರೀತಿ ಅಂತ ಹೇಳಿದೆ. ಯಾವುದಾ ಪ್ರೀತಿ? ಸುಂದರ್ ಅವರು ಕೊಟ್ಟಲ್ಲ, ಎಲ್ಲರೂ ಕನೆಕ್ಟ್ ಆಗಿ. ಹೌದು, ಸೀದಾ ಸಾದ ಲೈಫ್ನವರಿಗೆ ಪಿನ್ ಮಾಡಿದ್ದೇನೆ, ಅವರಿಗೆ ಕನೆಕ್ಟ್ ಆಗಿ ಆಯ್ತಾ? ಸೀದಾ ಸಾದ ಲೈಫ್ ಅವರಿಗೆ ನೋಡಿ. ಈಗ ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ. ಗುಂಡಿಯಲ್ಲೊಬ್ಬ ಕುಳ್ಳ ನಿಂತ್ಕೊಂಡು ಬಂದವರಿಗೆಲ್ಲ ಉತ್ತರ ಕೊಡ್ತಾನೆ. ಎಂತ? ಅದಲ್ಲಪ್ಪ. ಗುಂಡಿಯಲ್ಲೊಬ್ಬ ಕುಳ್ಳ. ನಾನೀಗ ಉತ್ತರ ಕೊಡ್ತಾ ಇದ್ದೇನೆ, ನೀವು ಆನ್ಸರ್ ಕೊಡಿ. ಅಲ್ಲ, ಉತ್ತರ ಕೊಡ್ತಾ ಇದ್ದೇನೆ ನಾನು. ಯಾವುದರಲ್ಲಿ ಉತ್ತರ ಕೊಡ್ತಾ ಇದ್ದೇನೆ ನಾನು ಯಾವುದರಲ್ಲಿ ಮಾತಾಡ್ತಾ ಇದ್ದೇನೆ? ಇದು ಕ್ಲೂ ನಿಮಗೆ. ಹೇಳಿ ಆನ್ಸರ್. ಅದು ಮಾತ್ರ ಗುಂಡಿಯಲ್ಲಿದೆ, ಗುಂಡಿಯಿಂದ ಬರುದು. ಒಣಕ್ಕೆ ಓಬವ್ವ ಅದಲ್ಲ. ಆರ್ಯ ಯಾದವ್ ಅವರು ಬಂದು ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ಯಾದವ್ ಅವರೇ ಲೈಕ್ ಕೊಡಿ, ಲೈಕ್. ಯಾದವ್ ಜಿ ಪ್ಲೀಸ್ ಲೈಕ್. ಬಲ್ಲು ಕರ್ದು ಸಿಸ್ಟರ್. ಒಂದು ನಮ್ಮ ತುಳುಲ ಇಂದಿನ ಮಿಕ್ಸ್ ಉಂಡು. ಬಲ್ಲು ಇತ್ತೆ, ಈಗ ಸೀದಾ ಸಾದ ಲೈಫಿಗೆ ಬಲ್ಲು ಕೊಟ್ಟಿದ್ದೇನೆ, ಮತ್ತೆ ಕೊಡ್ತೇನೆ. ಅದು ಕೊಟ್ಟಿದ್ದೇನೆಯಾ? ನೀಲಿ ಕೊಟ್ಟಿದ್ದೇನೆ. ನಾಲಿಗೆ ಸರಿಯಾದ ಉತ್ತರ ನಾಲಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರದು ಹೇಳಿದ ನಾಲಿಗೆ? ಅದು ವಿಜಯ್ ಗೌಡ್ರು. ವಿಜಯ್ ಅವರು ನಾಲಿಗೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೊಂದು ಕ್ಲಾಪ್ ಹೊಡೀರಿ ಎಲ್ಲರೂ. ಲೈಕ್ ಡನ್ ಅಂತ ಹೇಳಿ. ಥ್ಯಾಂಕ್ ಯು. ಗುಂಡಿಯಲ್ಲಿ ಪ್ರೀತಿ ಆನ್ಸರ್ ಕೊಡೋದು. ಈ ದೇವ ಜಗ್ಗಡಾಯ್ಜಿ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಯಾದವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರವೀಣ್ ಅವರು ಒಂದು ಲೈಕ್ ಕೊಡಿ. ज्वाइन करिए, रिटर्न तुरंत मिलेगा. देखिए इधर यादव जी है, सब लोग उसको ज्वाइन करिए और तुरंत आपको वापस दे देंगे वो गिफ्ट. प्लीज सपोर्ट मी ಅಂತ ಹೇಳ್ತಾ ಇದ್ದಾರೆ ಯಾದವ್ ಅವರು. ನೀವು ಎಲ್ಲಿಯವರು ಅಂತ ಕೇಳ್ತಾ ಇದ್ದಾರೆ. ನಾನು ಮಂಗಳೂರು. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ದಾದಿ ತಿಂಡಿ ಇವತ್ತು ಅಪ್ಪಂ. आपका हिंदी वेरी गुड. थैंक यू. ಹೆಚ್ಚಿನ ಗುಡ್ಡ. ज्वाइन करिए, रिटर्न तुरंत मिलेगा ऐसा बोल रहे हैं यादव जी. देखिए यादव जी का चैनल है, आप सब लोग कनेक्ट हो जाइए यादव जी को. उसका वीडियो को जाकर कमेंट डालिए, फिर गिफ्ट दीजिए, वो आपको रिटर्न गिफ्ट दे देंगे. ತುಂಬ ಕ್ಯೂಟ್ ಮಾತಾಡಿ. ಥ್ಯಾಂಕ್ ಯು ಪ್ರವೀಣ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ಪ್ರವೀಣ್ ಅವರೇ. ಪ್ರಶಾಂತ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. मई चैनल को सब करो. ओके. इधर जग्गू चैनल है, जग्गू चैनल को भी सब्सक्राइब कर दो. ನೀವೇ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಆನ್ಸರಾ? ನಾನು ಪ್ರಶ್ನೆ ಕೇಳಲಿಲ್ಲಲ್ಲ. ನಾಲಿಗೆ ಅದಕ್ಕೆ ನಾಲಿಗೆ ಅಂತ ಆನ್ಸರ್. ಆಗ ಈಗ ಪ್ರಶ್ನೆ ಕೇಳಲಿಲ್ಲ, ಬೇಕಾ? ಒಂದು ನಾನು ಇದನ್ನು ಕೇಳ್ತೇನೆ. ಯಾವುದು ಗೊತ್ತಾ? ನಾನು ರಾಮಾಯಣದ ಕೇಳ್ತೇನೆ ಒಂದು. ರಾಮಾಯಣದ್ದು ಕೇಳು ಒಂದು. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂಬ ಶಬ್ದದ ಅರ್ಥವೇನು? ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂಬ ಶಬ್ದದ ಅರ್ಥವೇನು? ಈರ್ನ ರಾಮಾಯಣ ಜಗ್ಗಣ್ಣ ಈ ರಾಮಾಯಣ ಪುರ ಕಲ್ಪುಡು ಜಗ್ಗಣ್ಣ ಐತೆ. ಆನ್ಸರ್ ಕೊರ್ಲೆ ತುಕ. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂಬ ಶಬ್ದದ ಅರ್ಥವೇನು?
ವಾಲ್ಮೀಕಿ ಎಂಬ ಶಬ್ದದ ಅರ್ಥ ಎಂತ ಹೇಳಿ ನೋಡುವ, ಗೊತ್ತಿದ್ದವರು ಹೇಳಿ ಆಯ್ತಾ. ರಾಧೆ ರಾಧೆ ಅಂತ ಹೇಳ್ತಾ ಇದ್ದಾರೆ ಯಾದವ್ ಅವರು, ಸಪೋರ್ಟಿಂಗ್ ಅಲ್ಲಿದ್ದಾರೆ ಯಾದವ್ ಅವರು. ಯಾಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಊರುಡು ಬರ್ಸ ಉಂಡೆ ಒಂತೆ ಇಂಚಿ ಕಡಪುಳ್ಳೆ ಅವು ಬರ್ಸ ಮೂಲ್ ಬರ್ಪುಡು ಮಾರ ಅಡಿಗೆ ಎಂಚ ಕಡಪುರ್ ನೆಂಕುಲು ಅವು ಪಾತೆರೆಲ್ಲ ಬರ್ಪುಜಿ ಬರ್ರೆಂಡ ಬರ್ಸ ಕಾಲಿ ಬತ್ತದು ಪೋಪುಡು ಅಲ್ಪ ಅವು ನಮ್ಮಡ ಪಾತೆರ್ನ ಐಟ ಪನೊಲಿ ಮಾರ ಬರ್ಸ ಒಂತೆ ಅಕಲ್ಲಡೆ ಪೋಂಡು. ಸೂಪರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಸ್ ಜಾನಕಿ ಅಂತ ಹೇಳ್ತಾ ಇದ್ರೆ ಹಬ್ಬ ಅವರಾಗೆ ಆಗ್ಲಿಕ್ಕೆ ಆಗುದಿಲ್ಲ ಮಾರೆ ನಮಗೆಲ್ಲ. ನಾವೆಲ್ಲಿ ಅವರೆಲ್ಲಿ ನಾವಿಲ್ಲಿ ಎಲ್ಲಿ ಅಲ್ವಾ. ಇದು ಯಾರು ಈ ಜಗ್ಗಣ್ಣ ಈ ಬರಪಿಡಿಯ ದುರ್ಗಾ ಕೂ 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 ಅಂತ ಹೇಳ್ತಾ ಇದ್ದಾರೆ. ದಾದಿ ಶಿವಲಾಕ್ಸ್ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ವಾ ಯಾರಿಗೂ ಗೊತ್ತಿಲ್ವಾ ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂಬ ಪದದ ಅರ್ಥವೇನು? ಯಾರಿಗೂ ಗೊತ್ತಿಲ್ವಾ? ಓಕೆ ನಾನು ಹೇಳ್ತೇನೆ. ಹುತ್ತ ಹುತ್ತ ಯಾರಿಗೂ ಗೊತ್ತಿಲ್ಲ ಮಾರ್ರೆ. ಪ್ರಶಾಂತ್ ಬಸಳೆತ್ತಿ ಹುತ್ತ ಹುತ್ತ. ಟಿಫಿನ್ ಆಗಿದೆ ನನಗೆ. ಅಪ್ಪಂ ಟಿಫಿನ್ಗೆ. ಬಳ್ಳುಕದೆ ಬನ್ನಿ ಮೇಡಮ್, ಕೋಪಿಸಿಕೊಳ್ಳದೆ ನಿಲ್ಲಿ ಮೇಡಮ್, ಕಿಲಾಡಿ ಜೋಡಿ ನಾವಿಬ್ರು ನಿಮ್ಮೋರು ತಾನೇ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿಕೊಡು. ಟಿಫಿನ್ ಆಗಿದೆ. ಟಿಫಿನ್ ಅಪ್ಪಂ. ನಿಮ್ಗೆಂತ ಶಿವ ಅವರ ಟಿಫಿನ್? ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ, ಈ ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. शेखर खाद्य और बंदरो. हाय शेखर, वेलकम शेखर जी. आप एक लाइक दीजिए शेखर जी. ಒಗಟು ಹೇಳಿ. ಈ ಸಿಂಗರ ಅತ್ತಿಯ ಬ್ಯಾನ್ ಸಿಂಗರ ಚಪಾತಿಯ ಶಿವ ಅವರೇ? ಓಕೆ ಚಪಾತಿ ಬಾಜಿ ಶಿವ ಅವರಿಗೆ. ವಿಜಯ್ ಅವರು ಒಗಟು ಹೇಳಿ ಹೇಳ್ತೇನೆ. ಅಕ್ಷಿತಾ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ. ಶೇಖರ್ ಕಾದೆ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಒಗಟ ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಮಾವನಿಗೊಂದು ಕಾಯಿ. ಇಷ್ಟು ಕ್ವಶನ್. ಇದರಲ್ಲಿ ಫಸ್ಟ್ದು ಎಲೆಗೊಂದು ಕಾಯಿ ಹೇಳಿ. ಎಲೆಗೊಂದು ಕಾಯಿಗೆ ಆನ್ಸರ್ ಹೇಳಿ. ಶೇಖರ್ ಕಾದೆ ಲೈಕ್ ಅಂತೇಳಿ. ಥ್ಯಾಂಕ್ ಯು. ಎಣ್ಣೆ ಇಲ್ಲಿ ಮಂಗಳೂರು ಒಂತೆ ಕೊಂಕಣಿ ಮಿಕ್ಸ್ ಮಲ್ಪುಲೆ, ಕೊಂಕಣಿ ಮರ್ಪುಜಿ ಮಾರ್ರೆ, ಕೊಂಕಣಿ ಪದ್ಯ ಬರ್ಪುಜಿ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಮಾವನಿಗೊಂದು ಕಾಯಿ. ಇದರಲ್ಲಿ ಫಸ್ಟ್ ಇದು ಆನ್ಸರ್ ಹೇಳಿ. ಎಲೆಗೊಂದು ಕಾಯಿಗೆ ಯಾವುದಂತ ಹೇಳಿ. ಎಲೆಗೊಂದು ಕಾಯಿ. ಮರಳಿ ಮನಸ್ಸಾಗಿದೆ ಸಾಂಗ್ ಅದು ಬರುವುದಿಲ್ಲವಾ? ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಅದು ಬರುವುದಿಲ್ಲ. ಕಲಿತು ನಾಳೆ ಅಲ್ಲ, ನಾಳ್ದು ಯಾವಾಗಲೂ ಕಲಿತು ಹೇಳ್ತೇನೆ ಆಯಿತಾ. ಅದು ರಿಲಿಕ್ಸ್ ಇದ್ದರೆ ಸ್ವಲ್ಪ ಹಾಡ್ಬೋದು ಅಂದೆ. ಓಕೆ ಅಂತ ಹೇಳಿದರೆ. ಹಣ್ಣುಕಾಯಿ ಯಾವುದಕ್ಕೆ ಬರ್ತದೆ?
ಹಣ್ಣುಕಾಯಿ ಅದು ಇಲ್ಲ, ಅದು ಹಣ್ಣುಕಾಯಿ ಬರ್ತದೆ. ಅದು ಯಾವುದಕ್ಕೆ ಬರ್ತದೆ ಗೊತ್ತುಂಟ ಹಣ್ಣುಕಾಯಿ? ಜಗದೀಶನಿಗೊಂದು ಕಾಯಿಗೆ ಹಣ್ಣುಕಾಯಿ ಬರ್ತದೆ, ತಾರಾಯಿ ತೆಂಗಿನಕಾಯಿ ಬರ್ತದೆ ಗೊತ್ತುಂಟಾ? ಒಂದಾಯಿತು ಎಂಕೊಂಜಿ ತೆಂಗಿನಕಾಯಿ, ಹೌದೌದು, ಹಿರೇಗೊಂಜಿ ತೆಂಗಿನಕಾಯಿ ಆಯ್ತು, ಜಗದೀಶನಿಗೊಂದು ತೆಂಗಿನಕಾಯಿ ಆಯಿತು, ಅದರದಾಯಿತು. ಈಗ ಇನ್ನು ಯಾವುದು ಉಂಟು ಗೊತ್ತುಂಟಾ? ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ, ಮಾವನಿಗೊಂದು ಕಾಯಿ. ಮಂಗಳೂರು ಓಲು, ಮಂಗಳೂರು ಸುರತ್ಕಲ್. ಎಂಕು ಒಂಜಿ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಆನ್ಸರ್ ಸರಿ ಉಂಟು. ಹಣ್ಣುಕಾಯಿ ಸಹ ಆಗ್ಬೋದು ಅದಕ್ಕೆ, ಪ್ರಶಾಂತ್ ಅವರೇ. ಅದು ಯಾವುದು ಅದಕ್ಕೆ ಗೊತ್ತುಂಟ? ಜಗದೀಶನಿಗೊಂದು ಕಾಯಿಗೆ ಅದು ಆನ್ಸರ್. ಈಗ ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ ಹೇಳಬೇಕು ನೀವೀಗ. ಮಾವನಿಗೊಂದು ಕಾಯಿ, ಇಷ್ಟು ಹೇಳಬೇಕು. ಗೊತ್ತಿದ್ದವರು ಹೇಳಿ ಆಯ್ತಾ ಆನ್ಸರ್. ಯಾನೆ ಜಗದೀಶ್ ಅಪ್ಪಣ್ಣ ಎಂಕು ಒಂಜಿ ತೆಂಗಿನಕಾಯಿ. ಓ ಜಗ್ಗಣ್ಣ ಅಂದ ತೀರಬುದ ಜಗದೀಶತೆ. ಓಹೋ ಎಡ್ಡಣ್ಣು ಮಾರ್ರೆ, ಒಂಜಿ ತೆಂಗಿನಕಾಯಿ ಮೇರೆಗೆ. ಬೆಳ್ತಂಗಡಿ, ಹೌದಾ? ಬೆಳ್ತಂಗಡಿಯ ಪ್ರಶಾಂತ್ ಅವರೇ, ನಮ್ದು ಸುರತ್ಕಲ್. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಹೇಳುವುದು ಕಾಯಿಯ? ಹೇಳುವುದು ಕಾಯಿ ಇಲ್ಲ, ಅದಿಲ್ಲ, ಅದಲ್ಲ ಆನ್ಸರ್ ಅಲ್ಲ. ಒಂದು ಎಲೆಗೊಂದು ಕಾಯಿ ಯಾವುದು ನೋಡಿ? ಎಲೆಗೊಂದು ಕಾಯಿ, ಎಲೆಗೆ ಅಂದರೆ ರುಚಿ ಕೊಡುವುದು ಯಾವುದು ಅದು ಹೇಳಬೇಕು. ಮತ್ತು ತಲೆಗೊಂದು ಕಾಯಿ, ತಲೆಗೊಂದು ಕಾಯಿ ತಲೆಗೆ ಹಾಕೋದು ಯಾವುದು ಅದು ಹೇಳಬೇಕು. ಮತ್ತು ನೆಕ್ಸ್ಟ್ ಮತ್ತೆ ಊಟಕ್ಕೆ ಯಾವುದು ಅದರೆಲ್ಲ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಹಾಗೆ, ಅದಕ್ಕೆ ಯಾವುದು ರುಚಿ ಆಗ್ತದೆ ಅದು. ಆಟಕ್ಕೊಂದು ಕಾಯಿ, ಆಟ ಆಡಲಿಕ್ಕೆ ಯಾವ ಕಾಯಿ ಅಂತ ಹೇಳಬೇಕು.